दादर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे नूनं तावीरुदक्षिणा मयि कालेन भूयसा तत्र योगेन दृष्टेन ಭವಾನಾದಾತುಂ ಅರ್ಹತಿ. ಬಹು ದೀರ್ಘಕಾಲದಿಂದ ಸಂಗ್ರಹ ಮಾಡಿಟ್ಟಿದ್ದರಿಂದಾಗಿ ನನ್ನೊಳಗಿರುವ ಬೀಜಗಳೆಲ್ಲವೂ ಸತ್ವಹೀನವಾಗಿವೆ. ಆದ್ದರಿಂದ ನೀನು ಸೂಕ್ತ ಕ್ರಿಯೆಯಿಂದ, ಆಚಾರ್ಯರು ಮತ್ತು ಶಾಸ್ತ್ರಗಳು ಹೇಳಿರುವ ವಿಧಾನದಿಂದ ಆ ಬೀಜಗಳನ್ನು ಹೊರಕ್ಕೆ ಪಡೆದುಕೊಳ್ಳಲು ಕೂಡಲೇ ವ್ಯವಸ್ಥೆ ಮಾಡು. ಸೊ ನಾವು ಕೇಳಿದಾಗೆ ಪೃಥು ಮಹಾರಾಜರ ಹಿಂದೆ ಯಾರು ಆಳ್ವಿಕೆ ಮಾಡಿದ್ದು? ಯಾರು ತಂದೆ ಆಡಳಿತ? ವೇಣ ಮಹಾರಾಜ. ವೇಣ ಮಹಾರಾಜ. ಎಸ್. ಸೊ ವೇಣ ಮಹಾರಾಜ ಆಡಳಿತ ಮಾಡಿದ್ರು. ಅವರಿಂದ ಯಾರು ಮಾಡಿದ್ರು? ವೇಣ ಮಹಾರಾಜ ಹಿಂದೆ ಯಾರು? ವೇಣ ಮಹಾರಾಜರ ತಂದೆ ಪೃಥು ಮಹಾರಾಜರ ಅಜ್ಜ. ಯುವರಾಜ ಅಲ್ಲ, ಅವ್ರ ಹೆಸರೇನು? ಅವ್ರ ಹೆಸರು ಅಂಗ ಮಹಾರಾಜ. ಎಸ್, ಮಹಾರಾಜ ಅಂಗ. ಸೊ ಅಂಗ ಮಹಾರಾಜರಿದ್ದಾಗ ಪ್ರಾಬ್ಲಮ್ ಇರ್ಲಿಲ್ಲ. ರಾಜರ್ಷಿ ಎಲ್ಲ ಯಜ್ಞಗಳು ಮಾಡ್ತಾ ಇದ್ರು. ಸೊ ಭಗವಂತನ ಶುದ್ಧ ಭಕ್ತರು. ಸೊ ಹಾಗೆ ಇರೋವರೆಗೂ ಬರಗಾಲ ಏನು ಇಲ್ಲ. ಸೊ ಅಂಗ ಮಹಾರಾಜ ಆದ್ಮೇಲೆ ವೇಣ ಮಹಾರಾಜ. ಸೊ ವೇಣ ಮಹಾರಾಜ ಬಂದಾಗ ಏನು ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಇರಲಿಲ್ಲ. ಲಾ ಅಂಡ್ ಆರ್ಡರ್ ಯಾಕಂದ್ರೆ ಅಂಗ ಮಹಾರಾಜ ಆಗಿದ ತಕ್ಷಣ ಯಾರು ರಾಜ ಮಾಡೋದು ಅಂತ ಒಂದು ಪ್ರಶ್ನೆ ಆಗಿತ್ತು. ಯಾಕಂದ್ರೆ ವೇಣ ಮಹಾರಾಜನ ಸ್ವಭಾವ ಗೊತ್ತಿದ್ದು ಅವ್ರ ಮಂತ್ರಿಗಳು ಅವ್ರನ್ನ, ಆಮೇಲೆ ಮುಖ್ಯವಾಗಿಲ್ಲ ಅಂದ್ರೆ ಅವರ ತಂದೆ ಅವನ ಪಟ್ಟಾಭಿಷೇಕ ಮಾಡಿ ಹೋಗ್ಬೇಕಿತ್ತು. ಅವ್ರ ತಂದೆ ಇಲ್ಲ, ರಾತ್ರಿ ಅವರು ಹೇಳ್ತಾರ ಅವರು, ನನ್ನ ತುಂಗೆ ತುಂಬಾ ಒಳ್ಳೆ ಮಗ ಸಿಕ್ಕಿದ ನನಗೆ ಅಂತ ಅನ್ಕೊಂಡು ಅವರು ಅಂಗ ಮಹಾರಾಜರು ಹೋಗ್ಬಿಟ್ರು. ತುಂಬಾ ಒಳ್ಳೆ ಮಗ. ಆಕ್ಚುಲಿ ವೇದ ಮಹಾರಾಜ ತುಂಬಾ ಕೆಟ್ಟ ಮಗ ಅಂದ್ರೆ ಅವ್ರ ಸ್ವಭಾವ ಅಷ್ಟು ಕೆಟ್ಟ ಸ್ವಭಾವ. ಚಿಕ್ಕ ಹುಡುಗರಿದ್ದಾಗಿಂದಲೇ ಅವರು ಆಟದಲ್ಲೂ ಕೂಡ ಅವರ ಸ್ನೇಹಿತರನ್ನು ಕೊಲ್ಬಿಡ್ತಾರೆ. ಸೊ ಈ ರೀತಿ. ಸೊ ಇದೇನೋ ಸ್ವಭಾವ ನನಗಂತೂ ಇದು ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಕೂಡ ಚಿಕ್ಕವನಿದ್ದಾಗ ಮಗಿದಾಗ ತುಂಬಾ ಆಟದಲ್ಲಿ ಅಂದ್ರೆ ಸೋತ್ರೆ ಅದನ್ನ ಸಹಿಸಕ್ಕಾಗೋದಿಲ್ಲ. ಇವಾಗ ಸೋತ್ರೆ ಎಲ್ಲ ಬಿಸಾಡ್ಬಿಡೋದು, ಯಾರಾದ್ರೂ ಹೊಡೆದ್ ಬಿಡೋದು. ಸೊ ಈ ತರ ಸ್ವಭಾವ ನನ್ನದು ಇತ್ತು. ಸೊ ಇದೇ ತರ ವೇಣ ಮಹಾರಾಜಂದು ಇದೇ ತರ ಸ್ವಭಾವ. ವೇಣ ಮಹಾರಾಜ ಸ್ವಭಾವ ನನಗೂ ಇತ್ತು. ನನ್ನನ್ನು ನೋಡಿದೀನಿ ಸ್ವಭಾವ. ಇದರಲ್ಲಿ ವೇಣ ಮಹಾರಾಜ ವಿಪರೀತ ಎಷ್ಟು ಅಂದ್ರೆ ಅವ್ರು ಕೊಂದ್ಬಿಡ್ತಾರೆ. ಈ ರೀತಿ ಏನೋ ಅವ್ರು ಸೋಲಾದಾಗ್ಲೋ ಇನ್ನೊಂದಾದಾಗ್ಲೋ ದುಷ್ಟ ವ್ಯಕ್ತಿ. ಅಷ್ಟು ದುಷ್ಟನಿದ್ರು ಕೂಡ ಹೇಳ್ತಾರೆ, ವೇಣ ಮಹಾರಾಜನ ಅಷ್ಟು ದುಷ್ಟನಿದ್ರು ಅಂಗ ಮಹಾರಾಜರು ಅವರು ಅದನ್ನ ವರವಾಗಿ ತಗೊಂಡ್ಬಿಟ್ರು. ವರ ಅಂದ್ರೆ ಕೊನೆಗೆ ಈ ತರ ಇಲ್ಲಿ ಭೌತಿಕ ಜಗತ್ತಿಂದ ವೈರಾಗ್ಯ ಬರೋದು ತುಂಬಾ ಕಷ್ಟ. ಸೊ ನನ್ನ ಮಗ ಈಗ ಆಗಿದ್ದರಿಂದ ಆ ಮಗನ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ ನೋಡಿ. ಮಗನ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ. ಅಟ್ಯಾಚ್ಮೆಂಟ್ ಬಿಡಕ್ ಸುಮ್ಮನೆ ಅಷ್ಟು ಸುಲಭ ಅಲ್ಲ. ಎಂತ ಮಗ ಆದ್ರೂ ಆಗ್ಬೋದು. ನನ್ನ ಮುದ್ದು ಮಗ. ಸೊ ಹೀಗೆ ಕೇಳ್ತೇವೆ ನಾವು ಎಷ್ಟೊಂದ್ಸಲ ಈ ತರ ಕೇಸ್ಗಳು ಕೇಳ್ತೇವಲ್ಲ. ಒಂದೊಂದು ಕೇಸ್ಗಳು ಅವರು ಸಿಕ್ಕಿ ಬೀಳ್ತಾರೆ. ಮತ್ತೆ ಕಾನೂನು ಇದು ಕಚೇರಿ ಇವರು ಅವ್ರಿಗೆ ಏನ್ ಮಾಡ್ತಾರೆ, ಶಿಕ್ಷೆ ಕೊಡಕ್ಕೆ ತೀರ್ಪು ಕೊಡಕ್ಕೆ ರೆಡಿ ಇದ್ದಾರೆ. ಆದ್ರೆ ತಾಯಿ ಹೋಗಿ ಕೇಳ್ತಾರೆ, ತಾಯಿನೋ ತಂದೆನೋ ಹೋಗಿ ಕೇಳ್ತಾರೆ, ಇಲ್ಲ ಬಿಟ್ಬಿಡಿ ನನ್ನ ಮಗನ. ಅದು ಬಂಧನ ಹೋಗೋದಿಲ್ಲ, ಅದು ಅಟ್ಯಾಚ್ಮೆಂಟ್ ತುಂಬಾ ಕಷ್ಟ ಇದೆ. ಪ್ರಭುಪಾದ ಒಂದು ಸ್ಟೋರಿ ಹೇಳ್ತಾರೆ ಈ ಅಟ್ಯಾಚ್ಮೆಂಟ್ ಬಗೆಗೆ. ಅವರು ಇಬ್ಬರು ಅಣ್ಣ ತಮ್ಮಂದಿರಂತೆ ತುಂಬಾ ಜಗಳ ಮಾಡ್ಕೊಂಡ್ಬಿಟ್ಟು ಒಂದು ಮಗ, ದೊಡ್ಡ ಮಗನೋ ಚಿಕ್ಕ ಮಗನೋ ಇನ್ನೊಂದು ಮಗನನ್ನು ಕೊಂದ್ಬಿಟ್ಟ. ಇದು ಕೇಸ್ ಆಗಿದೆ, ಪೂನಾ ಅಲ್ಲೋ ಎಲ್ಲೋ ಅಂತ ಪ್ರಭುಪಾದ ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ. ಸೊ ಅದಾದ್ಮೇಲೆ
ಈಗ ಏನ್ ಮಾಡೋದು? ಈಗ ಒಂದು ಮಗ ಆಯ್ತು, ಅಂತ್ಯ ಆಯ್ತು, ಅತ್ತೆ ಆಯ್ತು. ಈಗ ಇನ್ನೊಂದು ಮಗನ ಅವರು ಅರೆಸ್ಟ್ ಮಾಡಿದ್ರು. ಸೊ ಈಗ ಅಲ್ಲಿ ಇದಕ್ಕೆ ಹೋಯ್ತಂತೆ, ಕೋರ್ಟಲ್ಲಿ, ಕಚೇರಿ ಅಲ್ಲಿ ಅವ್ರ ಮಗ ತಂದೆ ಹೇಳಿದ್ರಂತೆ, ಇಲ್ಲಿ ನೋಡಿ, ಈಗ ಮಾಡ್ಕೊಂಡಿದ್ದು ಜಗಳ ನನ್ನ ಮಕ್ಕಳೇ, ಈಗ ಮಾಡ್ಕೊಂಡಿದ್ದು ನಷ್ಟ ಆಗಿದೆ ಯಾರಿಗಿದು? ಇದು ನನಗೆ. ಸೊ ಅಟ್ಲೀಸ್ಟ್ ಮಾನವೀಯತೆಯಿಂದ ನನ್ನ ಇನ್ನೊಂದು ಮಗನನ್ನು ಬಿಟ್ಬಿಡಿ ನೀವು. ಈಗ ಅವನು ಕೂಡ ನೀವು ಶಿಕ್ಷೆ ಕೊಡ್ಬೇಕು ಅಂತ ಅವನು ಜೈಲಿಗೆ ಹಾಕ್ಬಿಟ್ರೆ ನನ್ನ ಪಾಳೆ. ಅವ್ರ ಮೋಸ್ಟ್ಲಿ ಅವ್ರವ್ರ ಹೆಂಡತಿ ಕೂಡ ಇದ್ರು ಏನೋ. ಸೊ ತಂದೆ ತಾಯಿ, ಈ ಮಕ್ಕಳ ಇಬ್ಬರೇ ಮಕ್ಕಳು, ಒಬ್ಬ ಮಗ ಈ ತರ ಮಾಡಿ ಇನ್ನೊಬ್ಬ ಮಗನ್ ಕೊಂದ್ಬಿಟ್ಟ, ಇನ್ನೊಂದು ಮಗನು ಇವಾಗ ಜೈಲ್ ಆಗ್ಬಿಟ್ರೆ ಇವಾಗ ಏನೀಗ? ಸೊ ಹೇಳ್ತಾರೆ ಶಿಲ ಪ್ರಭುಪಾದರು, ಜಡ್ಜಿ ಅವ್ರು ಯೋಚನೆ ಮಾಡಿದ್ದು ಹೌದು ಸರಿ ಅಂತ ಹೇಳಿ, ಒಂದು ಮಾನವೀಯತೆ ಇದರಲ್ಲಿ ಅವ್ರಿಗೆ ಶಿಕ್ಷೆ ಕಡಿಮೆ ಮಾಡೋ ಇನ್ನೊಂದು ರೀತಿಯಲ್ಲೋ ಅವ್ರ ಬಿಡುಗಡೆ ಆಯ್ತು. ಸೊ ಈ ತರನು ನಡೆಯುತ್ತೆ. ಈ ತರ ಅದೇ ನಾನು ಹೇಳ್ತೇನೆ ಅಂದ್ರೆ ಅಟ್ಯಾಚ್ಮೆಂಟ್ ಇದೆ. ಆಮೇಲೆ ಅಟ್ಯಾಚ್ಮೆಂಟು ಅಷ್ಟು ಸುಲಭ ಅಲ್ಲ ಬಿಡಕ್ಕೆ. ಆಮೇಲೆ ಒಂದೊಂದ್ಸಲ ಕೇಳ್ತೀವಿ ಕೇಸ್ಗಳು ಎಷ್ಟಾದ್ರೆ ಅಟ್ಯಾಚ್ಮೆಂಟ್ ಹೇಗಿರುತ್ತೆ ಅಂದ್ರೆ, ಅವ್ರಿಗೆ ಗೊತ್ತು ಅವ್ರು ಮಾಡಿದ್ದಾರೆ ಅಂತ, ಅವರಿಂದನೇ ಆಗಿದೆ, ಆದ್ರೂ ಕೂಡ ಅವರು ಅವ್ರ ತಾಯಿನೋ ತಂದೆನೋ ಹೋಗಿ ಮನವಿ ಮಾಡ್ತಾರೆ ಕೋರ್ಟಲ್ಲಿ, ಬಿಟ್ಬಿಡಿ ಅವ್ರನ್ನ, ಏನೋ ತಪ್ಪು ಮಾಡ್ಬಿಟ್ಟ ಮಗ, ಅಷ್ಟು ಚಿಕ್ಕ ವಯಸ್ಸು, ಅಷ್ಟು ಎಳೆ ವಯಸ್ಸು, 15 ವಯಸ್ಸು 16ನೇ ವಯಸ್ಸಲ್ಲಿ ಈ ತರ ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಈ ತರ ಏನೋ ಒಂದು ರೇಪ್ ಕೇಸ್ ಮಾಡಿ ಮರ್ಡರ್ ಆಗಿದ್ದು, ಇನ್ನೊಂದು ಈ ತರ ಎಲ್ಲ ಕೇಳ್ತೇವೆ ಇದೆಲ್ಲ. ಸೊ ಈ ರೀತಿ ಎಲ್ಲ ಅಟ್ಯಾಚ್ಮೆಂಟ್ ಇದೆ. ಸೊ ಅಷ್ಟು ಸುಲಭ ಅಲ್ಲ ಅಟ್ಯಾಚ್ಮೆಂಟ್. ಸೊ ಆದರೆ ಈ ಅಟ್ಯಾಚ್ಮೆಂಟ್ ಮಹಾರಾಜ ಅಂಗನಿಗೆ ನಾವು ಕೇಳಿದ್ದು, ಓ ತುಂಬಾ ಒಳ್ಳೆ ಮಗ ಸಿಕ್ಬಿಟ್ಟ, ಕೃಷ್ಣ, ಥ್ಯಾಂಕ್ ಯು ಕೃಷ್ಣ, ಧನ್ಯವಾದಗಳು, ನೀನು ಬಹಳ ಬಹಳ ದಯಾಮಯ ನೀನು. ಸೊ ಅಂತ ಅವರು ಕೃಷ್ಣನಿಗೆ ಹತ್ರ ಧನ್ಯವಾದಗಳು ಅರ್ಪಿಸಿ ಅವರು ಒಂದು ರಾತ್ರೋರಾತ್ರಿ ಅಲ್ಲಿಂದ ಹೋದ್ರು. ಸೊ ಹಾಗೆ ಅಂಗ ಮಹಾರಾಜರದಾಯ್ತು. ಆದ್ರೆ ವೇಣು ಮಹಾರಾಜರ ನೆಕ್ಸ್ಟ್ ಒಂದು ಚಾನ್ಸ್ ಕೊಡೋಣ ಅಂತ ಅವ್ರಿಗೆ ಚಾನ್ಸ್ ಕೊಟ್ರು. ಯಾರು ಬ್ರಾಹ್ಮಣರು ಅವರೆಲ್ಲ ಯಾರಿದ್ರು, ಅವರು ಮಂತ್ರಿಗಳಿಗೆ ಒಪ್ಪಿಗೆ ಇಲ್ಲ, ಆದ್ರೆ ಅಲ್ಲಿ ಯಾರಿದ್ದರು ಋಷಿ ಮುನಿಗಳು ಯಾರಿದ್ರು, ಅಲ್ಲಿ ಈ ಹಿರಿಯ ಗಣ್ಯ ವ್ಯಕ್ತಿಗಳು ಯಾರಿದ್ರು ಸಮಾಜ, ಅವರೆಲ್ಲ ಅವ್ರಿಗೆ ಮಂತ್ರಿಗಳಿಗೆ ಹೇಳಿದ್ರು ಕೂಡ ಇಲ್ಲ, ಇಲ್ಲಿ ತೊಂದರೆ ಇಲ್ಲ, ಒಂದು ಚಾನ್ಸ್. ಡೇಟ್ ಒಂದಲ್ಲ. ಸೊ ಅವ್ರು ಚಾನ್ಸ್ ಕೊಟ್ಮೇಲೆ ಈಗ ಮಹಾರಾಜ ವೇಣ ರಾಜನಾಗಿತ್ತು. ಸೊ ಮಹಾರಾಜ ವೇಣನು ಕೂಡ ಸುಮ್ಮನೆ ಅಲ್ಲ, ಇವಾಗ ಹೇಳ್ತಾರಲ್ಲ ನಾವು, ನಮ್ಮ ದೇಶ ಫಸ್ಟ್, ಇಂಡಿಯಾ ಫಸ್ಟ್, ಅಮೇರಿಕಾ ಫಸ್ಟ್, ಈ ತರ ಎಲ್ಲ ಘೋಷಣೆ ಮಾಡ್ತಾರೆ ಅಧ್ಯಕ್ಷರು, ಪ್ರಧಾನಿಗಳು, ಇದೆಲ್ಲ. ಹಾಗೆ ಅವ್ರ ವೇಣನು ಕೂಡ ನನ್ನ ದೇಶ ಮೊದಲು, ನನ್ನ. ಸೊ ಹಾಗೆ ಅವನಿಗೆ ಆತರ ಇತ್ತು. ಆತರ ಇದ್ದು ಅವನು ಮೊದಲಿಗೆ ಎಲ್ಲ ಲಾಂಡ್ ಏನು ಗುಂಡ ಏನು ಇದ್ಬಿಟ್ಟಿದ್ರು. ಮಹಾರಾಜ ಅಂಗನ ತರುವಾಯ ಸ್ವಲ್ಪ ಸಮಯ ಇತ್ತು, ಮಧ್ಯ ಸಮಯ. ಆ ಮಧ್ಯ ಸಮಯದಲ್ಲಿ ತುಂಬಾ ವಿಪರೀತ ಕಳ್ಳಕಾಕರ. ಆದ್ರೆ ವೇಣ ಮಹಾರಾಜ ಬಂದಿದ್ದೆ, ನನ್ನ ದೇಶ ಮೊದಲು, ನನ್ನ ಇದು ಮೊದಲು ಅಂತ ಎಲ್ಲ ಸರಿ ಮಾಡ್ಬಿಟ್ಟ, ಎಲ್ಲ ಸರಿ, ಎಲ್ಲರೂ ಕೂಡ ಮತ್ತೆ ಹ್ಯಾಪಿ. ಓಹ್ ನಿಜವಾಗ್ಲೂ ನಮಗ ವೇಣ ಮಹಾರಾಜ ಹತ್ರ ಇರ್ಬೇಕು ರಾಜ. ಸೊ ಅಂತ ಆತರ ಅನ್ಕೊಂಡ್ರು ಜನರು. ಆದ್ರೆ ಸ್ವಲ್ಪ ಜಾಸ್ತಿ ಸಮಯ ನಡೀಲಿಲ್ಲ, ಅದು ಅವನ ನಿಜವಾದ ಬಣ್ಣಗಳು ಹೊರಗೆ ಬರುತ್ತೆ. ಸ್ವಲ್ಪ ದಿವಸ ನಮ್ಮ ಹಳೆ ನಮ್ದು ಏನಿರುತ್ತೆ, ನಾವು ಘೋಷಣೆ ಮಾಡಬಹುದು, ನಾನು ಈ ತರ ತುಂಬಾ ನಾನು ದೊಡ್ಡ ಭಕ್ತನು, ನಾನು ಮಹಾತ್ಮ, ನಾನು ಮಹಾಭಾಗವತ ಏನು ಹೇಳ್ಬೋದು ನಾವು. ಆದ್ರೆ ಸ್ವಲ್ಪ ದಿವಸ ನಮ್ಮ ಸ್ವಭಾವ ಹೊರಗೆ ಬರುತ್ತೆ, ನಮ್ಮದು ಹಿಂದೆ ಇದು ಏನಿದೆ ಗುಣಗಳ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಒಂದು ರೀತಿ ಇಲ್ಲಿ ಮಹಾರಾಜ ವೇಣ ಕೂಡ ಇಲ್ಲಿ ಮೊದಲಿಗೆ ತುಂಬಾ ಒಳ್ಳೆ ರಾಜ ಅಂತ ಜನರೆಲ್ಲ ಅನ್ಕೊಂಡ್ರು. ಆದ್ರೆ ಸ್ವಲ್ಪ ದಿವಸ ಆಗಿದ ತಕ್ಷಣವೇ ಅವನು ಎಲ್ಲ ಧರ್ಮದ ಚಟುವಟಿಕೆ ನಿಲ್ಲಿಸ್ಬಿಟ್ಟು, ಎಲ್ಲ ಯಜ್ಞ ಚಟುವಟಿಕೆ ನಿಲ್ಲಿಸ್ಬಿಟ್ಟು, ಅವನು ನಾನೇ ರಾಜನು, ನಾನೇ ಭಗವಂತನು, ಸೊ ಅಂತ ಆ ರೀತಿ ಘೋಷಣೆ ಮಾಡಿತ್ತು. ಸೊ ಅವಾಗೇನಾಯ್ತು, ಇದೆಲ್ಲ ಸ್ಟಾರ್ಟ್ ಆಯ್ತು. ಏನೀಗ ನಾವು ಕೇಳ್ತಾ ಇದ್ದೇವೆ, ಅದು ವೇಣನ ಸಮಯದಲ್ಲೇ ಶುರು ಆಗಿತ್ತು. ಆ ಶುರು ಇವಾಗ ಹೇಗೆ ಈಗ ಕಲಿಯುಗ ನೋಡ್ತಾ ಇದ್ರೆ, ಈಗ ಆಗಲ್ಲ ಈಗೆಲ್ಲ ಇದೆ. ಹೀಗೆ ಮುಂದುವರ್ಕೊಂಡು ಹೋದ್ರೆ ಪ್ರಭುಪಾದರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಆಮೇಲೆ ನಿಮ್ಗೆ ಬೆಳೆಗಳಿರೋದಿಲ್ಲ, ನಿಮ್ಗೆ ಧಾನ್ಯಗಳಿರೋದಿಲ್ಲ. ಸೊ ಈ ರೀತಿ ಆಗ್ಲೇ ಸೂಚನೆಗಳು ಬಂದಿತ್ತು. ವೇಣಮ ಸಮಯದಲ್ಲೇ ಅವನು ಈ ತರ ಒಂಥರ ಹೆಚ್ಚು ಕಡಿಮೆ ಈ ತರ ಇದೆಲ್ಲ ಸ್ಟಾರ್ಟ್ ಆಗಿತ್ತು. ಆದರೆ ಎಷ್ಟರ ಮಟ್ಟಿಗೆ ಆಯ್ತು ಅಂದ್ರೆ, ವೇಣ ಮಹಾರಾಜನ ಕೊನೆಗೆ ಆ ಋಷಿಮುನಿಗಳು ಅವರು ಕೊಂದರು ಅವ್ರನ್ನ. ಹೇಗೆ ಕೊಂದರು ಅವ್ರನ್ನ? ಅವನು ಶಾಪದಿಂದಾನೇ ಕೊಂದ್ರು. ಇನ್ನೇನು ಅವ್ರಿಗೇನು ಅಸ್ತ್ರಗಳು ಶಸ್ತ್ರಗಳು ಬೇಕಾಗಿಲ್ಲ ಅವರಿಗೆ. ಮೊದಲಿಗೆ ಪ್ರಯತ್ನ ಪಟ್ಟರು, ಒಂದು ಒಳ್ಳೆ ಮಾತಲ್ಲಿ ತಿಳಿಸೋಣ, ಸ್ವಲ್ಪ ಯಜ್ಞ ಕಾರ್ಯಗಳು ಮಾಡು, ಭಗವಂತನ ಪ್ರತಿನಿಧಿ ನೀನು, ಸೊ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀನು ರಾಜನು, ನರದೇವನು, ನಿನ್ನನ್ನು ಭಗವಂತನು ನೇಮಕ ಮಾಡಿರೋದು, ಸೊ ಭಗವಂತನ ಕೃಪೆಯಿಂದ ನೀನು ಆ ಸ್ಥಾನದಲ್ಲಿದ್ಯಾ ನೀನು. ಹಾಗೆ ಭಗವಂತನನ್ನು ಗುರುತಿಸಿ ಈ ಯಜ್ಞ ಕಾರ್ಯಗಳನ್ನು ಮಾಡು, ನೀನು ಭಕ್ತಿ ಕಾರ್ಯಗಳು ಮಾಡು ನೀನು. ಸೊ ಅಂತ ಹೇಳಿದ್ರು, ಕೇಳಿಲ್ಲ ವೇಣ. ಸೊ ಕೇಳಿದಾಗ ಏನ್ ಮಾಡ್ತಾರ ಅವರು ಮತ್ತೆ ಅವನನ್ನ ಅವರು ಕೊಂದಾಯ್ತು. ಸೊ ಕೊಂದ ಮೇಲೆ ತಿರ್ಗಾ ಏನಾಯ್ತು,
ತಿರ್ಗಿ ಏನಾಯ್ತು ಅಂದ್ರೆ ಆಕ್ಚುಲಿ ಯಾರಾದ್ರೂ ಅಂತ್ಯ ಆದ್ಮೇಲೆ ಏನ್ ಮಾಡ್ಬೇಕು, ಶವ ಸಂಸ್ಕಾರ ಮಾಡ್ಬೇಕು. ಏನೋ ಒಂದು ರೀತಿ ಮಾಡ್ಬೇಕು ಅದನ್ನ. ಸಾಯ ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ಅದನ್ನ ಬೆಂಕಿಯಲ್ಲಿ ಹಾಕಿ ಸುಟ್ಬಿಡ್ಬೇಕು. ಪ್ರಯೋಜನ ಇಲ್ಲ. ದೇಹ 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 ಅದಕ್ಕೇನ್ ಬೆಲೆ ಇದೆ? ಅದು ಬಂದದ್ದು ಭೂಮಿಯಿಂದ, ಅದು ನೀರಿಂದ, ಗಾಳಿಯಿಂದ, ಮತ್ತೆ ಅದು ಪಂಚಭೂತ ಆಗಿ ಹೋಗ್ಬೇಕು, ಅದಷ್ಟೇ. ಅದಕ್ಕೆ ಆದ್ರೆ ನಮಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ನಮಗೆ. ಓ, ಇದು ನನ್ನ ದೇಹ, ಅಯ್ಯೋ ನನ್ನ ದೇಹ. ಸೊ ನಮಗೆ ಅಟ್ಯಾಚ್ಮೆಂಟ್ ಇದೆ, ನಮ್ಮ ಸಂಬಂಧಿಕರ ಮೇಲೂ ಅಟ್ಯಾಚ್ಮೆಂಟ್ ಇದೆ, ನಮ್ಗೆ ಅವರ ದೇಹದ ಮೇಲೆ ಅಟ್ಯಾಚ್ಮೆಂಟ್ ಇದೆ ನಮ್ಗೆ. ಸೊ ಹಾಗೆ ಅವ್ರ ತಾಯಿ ಏನ್ ಮಾಡಿದ್ರು, ಅಬ್ಸರ್ವ್ ಮಾಡಿ ನಾನು ಶವ ಸಂಸ್ಕಾರ ಮಾಡ್ಬೇಕು. ಆದ್ರೆ ಅವ್ರ ತಾಯಿ ಅದೆಲ್ಲ ಮಾಡಿದ್ರು. ಅವರು ಯಾವ್ದೋ ಒಂದು ಸ್ಪೆಷಲ್ ಈ ತರ ಆ ಯಾವ್ದೋ ಎಣ್ಣೆ, ಆಯಿಲ್, ಯಾವ್ದೋ ಒಂದು ಇದು, ಅದು ಎಷ್ಟು ಗಿಡಮೂಲಿಕೆಗಳಿಂದ ತಯಾರಾದ ಒಂದು ಆಯಿಲ್, ಒಂದು ಹರ್ಬಲ್ ಆಯಿಲ್ ಯಾವ್ದೋ ಒಂದಿತ್ತು, ಅದರಿಂದ ಅವರು, ಯಾಕಂದ್ರೆ ಅವರ ತಾಯಿಯ ಯೋಚನೆ, ಹೇಗೋ ಏನೋ ನನ್ನ ಮಗನು ಮತ್ತೆ ಹುಟ್ಟು ಬರ್ಬೋದು ನೋಡಿ. ಅವರ ತಂದೆ ಅಂಗ ಮಹಾರಾಜನ ಸ್ವಭಾವ ನೋಡಿ, ಅವ್ರಿಗೆ ಅಟ್ಯಾಚ್ಮೆಂಟ್ ಇಲ್ಲ ಅವ್ರಿಗೆ. ಅವರು ನನ್ನ ಮಗ ಒಳ್ಳೆ ಮಗ ಸಿಕ್ಕದ ನಂಗೆ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರು ಅವರು. ಆದ್ರೆ ಅವ್ರ ತಾಯಿ ಅಷ್ಟು ದುಷ್ಟ. ಅವನ ಕಾರಣದಿಂದಾನೇ ಅವರ ಗಂಡ ಕೂಡ ಹೋಗಿದ್ದು. ಅವನ ಕಾರಣದಿಂದಾನೇ ಈಗ ಪ್ರಜೆಗಳಿಗೆ ಅಷ್ಟು ಕಷ್ಟಗಳಿದೆ. ಅವನ ಕಾರಣದಿಂದಾನೇ ಎಲ್ಲ ಅಧರ್ಮ ಚಟುವಟಿಕೆ ಶುರುವಾಗಿದೆ. ಧರ್ಮವನ್ನು ನಿಲ್ಲಿಸ್ಬಿಟ್ಟಿದ್ದಾನ ಅವನು. ಸೊ ಆತರ ಇದ್ರು ಕೂಡ ತಾಯಿ ಮೇಲೆ ಅಟ್ಯಾಚ್ಮೆಂಟ್. ವೇಣನ ತಾಯಿಗೆ ಸುನೀತಿ, ಸುನೀತಾ, ವೇಣನ ತಾಯಿ ಹೆಸರು ಸುನೀತಾ. ಸೊ ಸುನೀತಾ ಎಷ್ಟು ಅಟ್ಯಾಚ್ಮೆಂಟ್ ಅಂದ್ರೆ, ಅವನ ಮಗ ಅಷ್ಟು ದುಷ್ಟನಾಗಿ ಅಷ್ಟಿದಾದ್ರೂ ಕೂಡ ಅವರ ದೇಹವನ್ನು ಮತ್ತೆ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಸೊ ಅಟ್ಯಾಚ್ಮೆಂಟ್. ಸೊ ನಾವು ನೋಡ್ಬೋದು ಇದ್ರ ಅಟ್ಯಾಚ್ಮೆಂಟ್ ಏನ್ ಮಾಡೋದು. ಇದು ಮಾಯೆ, ಮಾಯೆ, ಬಹಿರಂಗ ಶಕ್ತಿ ನಮ್ಮನ್ನು ಹೇಗೆ ನಮ್ಮನ್ನು ಹುಚ್ಚರಾಗಿ ಮಾಡುತ್ತೆ ನಮ್ಮನ್ನ. ಸೊ ಹೀಗೆ ಆದ್ರೆ ಒಳ್ಳೇದೇ ಆಯ್ತು, ಹೇಗೋ ಏನೋ ಭಗವಂತ ಫೈನಲಿ ಎಲ್ಲವೂ ಕೃಷ್ಣ ಕಂಟ್ರೋಲ್ ಅಲ್ಲಿ ಇದೆ. ಸೊ ಇದೇ ಇದು ಇವರು ಯಾರು ಋಷಿ ಮುನಿಗಳು ಏನ್ ಮಾಡಿದ್ರು, ಆ ದೇಹವನ್ನೇ ಉಪಯೋಗಿಸ್ಕೊಂಡು, ದೇಹದಲ್ಲೆಲ್ಲ ಇದೆ. ಇವತ್ತು ಇವ್ರ ಪ್ರಕಾರ, ಇವ್ರ ಪ್ರಕಾರ ಯಾರು, ನಮ್ಮ ವಿಜ್ಞಾನಿಗಳ ಪ್ರಕಾರ ಎಲ್ಲ ಇರೋದು DNA ಅಲ್ಲಿ, ಎಲ್ಲ ಇರೋದು ಜೀನ್ಸ್ ಅಲ್ಲಿ. ಸೊ ಅವ್ರು ಹೇಳ್ತಾರೆ ಏನೋ ಒಂದು ಎಲ್ಲ ಅವ್ರಿಗೆ ಲೈಫು, ಇದು ಕೂಡ ಇರೋದು, ಜೀವ ಇರೋದು ಅದರಲ್ಲಿ. ಅವ್ರಿಗೆ ಗುರ್ತಾಗ್ತಾ ಇಲ್ಲ, ಅವ್ರಿಗೆ ಇದಾಗ್ತಾ ಇಲ್ಲ. ಈ ದೇಹದಲ್ಲಿ ಜೀನ್ಸ್ ಅಲ್ಲೋ DNA ಅಲ್ಲೋ ಇಲ್ಲ ಜೀವ. ಜೀವ ಇರೋದು ಅದು ಅದು ಬೇರೆ. ಅದು ಜೀವ ಇದು ಭಗವಂತನ ಅಂಶವಾದ ಆತ್ಮ. ಅದರ ಇದು ಅಚೇತನ, ಪ್ರಜ್ಞೆ ಅದರ ಲಕ್ಷಣ ಅಂತ ಅವ್ರಿಗೆ ಅರಿವಿಲ್ಲ. ಅವ್ರು ಅನ್ಕೊಳ್ಳೋದು ಇಲ್ಲ, ಏನೋ ದೇಹದಲ್ಲಿ ಏನೋ ಇದೆ. ಸೊ ಆಗಿದ್ರೆ ಆಯ್ತು, ಎಷ್ಟೋ ಶವಗಳಿದೆ, ಎಷ್ಟೋ ದೇಹಗಳಿದೆ, ಎಲ್ಲ ಮತ್ತೆ ಬದುಕಿಸಿ ಮತ್ತೆ ಜೀವನ ಸೃಷ್ಟಿ ಮಾಡಿ. ಆಗೋದಿಲ್ಲ, ಯಾರಿಗೂ ಮಾಡಕ್ಕಾಗಲ್ಲ. ಸೊ ಎಷ್ಟು ಇದ್ದಾರೆ, ಎಷ್ಟೆಷ್ಟು ಜನರು ಇದ್ದಾರೆ, ಎಷ್ಟೆಷ್ಟು ಸಾಹುಕಾರರಿದ್ದಾರೆ, ಬಿಲಿಯನಿಯರ್ಸ್, ಟ್ರಿಲಿಯನಿಯರ್ಸ್ ಇದ್ದಾರೆ, ಹಣಕಾಸು ಬೇಕಾದಷ್ಟಿದೆ. ಅವ್ರು ಎಷ್ಟು ಕೂಡ ಕೊಡಕ್ಕೆ ರೆಡಿ ಇದ್ದಾರೆ ಅವರು. ಸೊ ಮಾಡಿ, ನಿಮ್ಮ ದೊಡ್ಡ ದೊಡ್ಡ ಇದು ರಿಸರ್ಚ್ ಲ್ಯಾಬೊರೇಟರಿಗಳಿದೆ, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯ ಇದೆ, ದೊಡ್ಡ ದೊಡ್ಡ ಡಾಕ್ಟರೇಟ್ ಪಡೆದ ವೈದ್ಯರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ನೊಬೆಲ್ ಪ್ರೈಸ್ ಪಡೆದವರೆಲ್ಲ ಇದ್ದಾರೆ. ಎಲ್ಲ ಸೇರಿ ಮತ್ತೆ ಅವ್ರನ್ನ ಮತ್ತೆ ಬದುಕಿಸಿ, ಇಲ್ಲ ಅಂದ್ರೆ ಸತ್ತ ದೇಹದಿಂದ ಇನ್ನೊಂದು ಸೃಷ್ಟಿ ಮಾಡಿ. ಆಗೋದಿಲ್ಲ, ಇದೆಲ್ಲ ಆಗೋದಿಲ್ಲ. ಇದು ಆದರೆ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಅಟ್ಯಾಚ್ಮೆಂಟ್ ಇದ್ದವ್ರ ದೇಹವನ್ನು ಇಟ್ಟಿದ್ರು, ಅವ್ರ ತಾಯಿ ಏನೋ ಆಗುತ್ತೆ, ನನ್ನ ಮಗನ ಮತ್ತೆ ಜೀವಂತ ವಾಪಸ್ ಬರ್ತಾನೆ ಅಂತ. ಸೊ ಅದನ್ನ ಉಪಯೋಗಿಸ್ಕೊಂಡು, ಇವಾಗ ಏನೋ ಜೀನ್ಸ್, DNA ಇದ್ರು ಇದೆಯೋ, ಇದನ್ನೇನೋ ಉಪಯೋಗಿಸ್ಕೊಂಡು ಅವರು ಮತ್ತೆ ಒಂದು ಜೀವಿಯನ್ನು ಸೃಷ್ಟಿ ಮಾಡಿ ಟೆಕ್ನಾಲಜಿ ಹಿಂದೆ ನೋಡ್ಬೋದು. ಸೊ ಮೊದಲು ನಿಷಾದ ಅಂತ ಯಾರು ತಯಾರು ಮಾಡಿದ್ರು. ನಿಷಾದನ ತಯಾರು ಮಾಡಿ, ನಿಷಾದನು ಅವರೆಲ್ಲ ಕೆಟ್ಟ ಸ್ವಭಾವವನ್ನು ತೆಗೆದುಕೊಂಡ. ಆದ್ರೂ ಕೂಡ ಅವನ ಒಳ್ಳೆ ಸ್ವಭಾವ ಇತ್ತು. ಅವನು ಋಷಿಮುನಿಗಳಿಗೆ ತುಂಬಾ ನಮ್ರನಾಗಿದ್ದ. ಅವನು ಬಂದಿದ್ದೆ, ಅವನು ಸ್ವಾಮಿ, ನನ್ನ ಕರ್ತವ್ಯವೇನು, ಆದ್ರೆ ಅವನ ಸ್ವಭಾವ ಆಗಿದೆ. ಸೊ ಹಾಗೆ ಅವ್ರು ಹೇಳಿದ್ರು, ನೀನು ನಗರದಲ್ಲಿ ಇರೋಕ್ಕೆ ನಿನಗೆ ನಿನಗೆ ಕಷ್ಟ ಆಗುತ್ತೆ, ನೀನು ಕಾಡಲ್ಲಿ ಇರು, ಅಲ್ಲಿ ನಿನ್ನ ವಂಶವನ್ನು ಬೆಳೆಸ್ಕೊಂಡು ಹೋಗು, ನಿನ್ನ ಜನಾಂಗವನ್ನು ಬೆಳೆಸ್ಕೊಂಡು ಹೋಗು, ತೊಂದರೆ ಇಲ್ಲ. ಆದ್ರೆ ನೀನೊಂದು ಈ ರೀತಿಯ ಒಂದು ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ನಗರ, ಇದು ಎಲ್ಲ ಧರ್ಮ ಪಾಲನೆ ಮಾಡೋ ಜನರ ಮಧ್ಯೆ ಕಷ್ಟ ನಿನಗೆ. ಸೊ ನೀ ಅಲ್ಲಿ ಹೋಗ್ಬೋದು, ನಿನಗೂ ಕೂಡ ಸ್ಥಾನ ಇದೆ, ಸ್ಥಳ ಇದೆ ಅಂತ ಅವ್ರು ಕಳಿಸ್ಬಿಟ್ರು. ನಂತರ ಅವರು ಒಳ್ಳೆ ಜೀನ್ಸ್, ಒಳ್ಳೆ DNA ಅದನ್ನ ಉಪಯೋಗಿಸ್ಕೊಂಡು ಮತ್ತೆ ಅವರು ಇನ್ನೊಂದು ದೇಹ ಸೃಷ್ಟಿ ಮಾಡಿದ್ರು. ಒಂದಲ್ಲ, 2 ದೇಹ ಸೃಷ್ಟಿ ಮಾಡು. ಪೃಥು ಮಹಾರಾಜನು ಹುಟ್ಟಿ ಬಂದ್ರು, ಮತ್ತೆ ಅವರ ಹೆಂಡತಿಯಾಗಿ ಅರ್ಚಿ. ಸೊ ಹೇಳ್ತಾರೆ, ಇವರಿಬ್ಬರು ಶಕ್ತಿಯಾವೇಶ ಅವತಾರ, ಲಕ್ಷ್ಮೀನಾರಾಯಣ ಅವರ ಶಕ್ತಿಯಿಂದ ಅವರು ಪೃಥು ಮಹಾರಾಜರು ಮತ್ತೆ ಅರ್ಚಿ ಸಂಪೂರ್ಣ ಅವರೇನೋ ಅವರು ಚಿಕ್ಕ ಮಗುವಾಗಿ ಮತ್ತೆ ಅವರು ಅಳ್ಕೊಂಡು ಬಂದು ಮತ್ತೆ ಅವರು, ಅಯ್ಯೋ ನನಗೆ ಏನಿಲ್ಲ, ನಾ ಶಾಲೆಗೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು, ಅದಕ್ಕೆ ಕಲಿಬೇಕು,
ಏನು ಇಲ್ಲ. ಒಂದೇ ಸಲ ಸಂಪೂರ್ಣ ಎಲ್ಲ ಜ್ಞಾನ ಭರಿತ, ಸಂಪೂರ್ಣ ಶಕ್ತಿ ಭರಿತ ಭಗವಂತನ ಶಕ್ತಿಯಿಂದ ಹುಟ್ಟಿ ಬಂದದ್ದು ಯಾರು? ಪೃಥು ಮಹಾರಾಜ ಮತ್ತೆ ಅರ್ಚಿ. ಈಗ ಈಗ ಹೇಳ್ತಾ ಇದ್ದಾರೆ ಹಾಗೆ. ಸೊ ಈಗ ನೀವು ಬಂದಿರ್ಬೋದು, ಆದ್ರೆ ಹಿಂದೆಯಿಂದ ಇಷ್ಟು ವೇಣನ ಪ್ರಭಾವದಿಂದ ಈ ತರ ಎಲ್ಲ ಆಗ್ಬಿದ್ದಿರೋದ್ರಿಂದ ನಾನು ಎಲ್ಲವನ್ನು ಕೂಡ ಅಡಗಿಸಿಟ್ಟಿದ್ದೇನೆ ಅಂತ ನಾವು ಕೇಳಿದ್ದೇನೆ. ಯಾಕೆ ಅಡಗಿಸಿಟ್ಟಿದ್ದೇನೆ ಅಂದ್ರೆ, ಎಲ್ಲರೂ ಕೂಡ ಯಾರು ಯಜ್ಞ ಮಾಡ್ತಾ ಇಲ್ಲ, ಎಲ್ಲರೂ ಚೋರಿ ಭೂತ, ಎಲ್ಲರೂ ಕಳ್ಳರಾಗ್ಬಿಟ್ಟಿದ್ದಾರೆ ಎಲ್ಲ ಪ್ರಜೆಗಳು. ಯಥಾ ರಾಜ ತಥಾ ಪ್ರಜಾ. ಸೊ ವೇನನ ಸಮಯದಿಂದ ಹಾಗೆ ಅವನ ರೀತಿಯೇ ಅವನ ಪ್ರಜೆಗಳು ಆಗಿದ್ದಾರೆ. ಸೊ ಹಾಗೆ ಅವ್ರು ಯಥಾ ರಾಜ ತಥಾ ಪ್ರಜಾ ಆದ್ರಿಂದ ಇವಾಗ ಈಗ ಏನು ಸಿಗ್ತಾ ಇಲ್ಲ. ಸೊ ಅದು ಕಾರಣ. ಆ ಕಾರಣದಿಂದಾಗಿ ಭೂದೇವಿ ಹೇಳ್ತಾ ಇದಾರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ತರ ಹೇಳ್ತಾ ಇರೋದು, ಈ ತರ ಯಾವಾಗಾದ್ರೂ ಈ ತರ ಆಗತ್ತೆ, ಅವ್ಯವಸ್ಥೆ ಆಗತ್ತೆ. ಸೊ ಅವಾಗ ಏನ್ ಮಾಡ್ಬೇಕು ಸರ್ಕಾರ? ಏನ್ ಮಾಡ್ಬೇಕು ಸರ್ಕಾರ? ಆಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಏನ್ ಮಾಡ್ಬೇಕು? ಈ ತರ ಒಂದು ವ್ಯವಸ್ಥೆ ಮಾಡ್ಬೇಕು ಪ್ರಭುಜಿ. ಸಂಕೀರ್ತನ ಯಜ್ಞ. ಓಕೆ, ಅದು ಫೈನಲ್ ನೀವೀಗ ಹೇಳೋದು. ಸೊ ಯಾಕೆ ಸಂಕೀರ್ತನ ಯಜ್ಞ ಮಾಡ್ಬೇಕು? ಮಳೆ ಬರ್ಲಿಕ್ಕೆ ಅಂತ ನನ್ನ ಸುಪ್ರೀತಿಗೊಳಿಸಿ ಮಳೆ ಕೊಡ್ಲಿ. ಏನು ಮಾಡಕ್ಕಾಗಲ್ವಾ? ಬೇರೆ ಯಾವ್ದು ವಿಧಾನ ಮಾಡಕ್ಕಾಗಲ್ಲ? ಯಾಕೆ ಸಂಕೀರ್ತನೆ ಮಾಡೋದು? ಬೇರೆ ಯಜ್ಞ ಮಾಡಿದ್ರೆ ಆಗ್ಬೋದಲ್ಲ? ಯಜ್ಞ ಹೋಮ ಇದೆ, ಈ ಆಹುತಿ ಮಾಡ್ಬೋದಲ್ವಾ? ಯಾಕೆ ಮಾಡ್ಬಾರ್ದು ಯಜ್ಞಗಳು? ಬೇರೆ ಯಜ್ಞ ಮಾಡಕ್ಕೆ ಯಾರು ಸರಿಯಾಗಿ ಸಿಗಲ್ವಲ್ಲ ಪ್ರಭು. ತ್ರೇತಾಯುಗನೋ ಏನೋ ಆಗಿತ್ತು, ಏನ್ ಮಾಡ್ಬೋದಾಗಿತ್ತು? ಅದೇ ಈಗ ಯಾವ ಪುರೋಹಿತರು ದುಡ್ಡು ನೋಡ್ತಾರೆ ಹೊರತು ಅದು ನ್ಯಾಯವಾಗಿ ಶಾಸ್ತ್ರ ಇಲ್ಲಿ ಹೇಳ್ತಾರೆ ಅವರು ಮಂತ್ರ ಅಲ್ಲ, ಬರೋದು ಇಲ್ಲ ಸ್ಪಷ್ಟವಾಗಿ ಮಂತ್ರಗಳನ್ನ. ಇದು ಕಲಿಯುಗ. ಇದು ಕಲಿಯುಗದಲ್ಲಿ ಇವಾಗ ಬೇರೆ ಯುಗಗಳಾಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಆ ಯುಗ ಧರ್ಮ ಮಾಡ್ಬೇಕು, ಧರ್ಮಯುಗ ಆಚರಿಸಬೇಕು, ದೇವತಾರಾಧನೆ ಮಾಡ್ಬೋದಿತ್ತು ಪ್ರಭು. ದೇವತೆ ಆರಾಧನೆ ಮಾಡ್ಬೋದಿತ್ತಾ? ಓಕೆ, ಬೇರೆ ಯುಗದಲ್ಲಿ ಬೇರೆ ಬೇರೆ ವೇದಗಳ ವಿಧಾನಗಳು ಕೊಟ್ಟಿದ್ದಾರೆ. ಸೊ ಅದು ಮಾಡ್ಬೋದಾಗಿತ್ತು. ನೀವ್ ಹೇಳಿದ್ದು ಓಕೆ, ದೇವತಾ ಆರಾಧನೆ ಮಾಡ್ಬೋದಾಗಿತ್ತು, ಇಂದ್ರ ಯಜ್ಞ ಮಾಡ್ಬೋದಾಗಿತ್ತು. ಮತ್ತೆ ಈ ಯಜ್ಞದಲ್ಲಿ ಸಾಮಾನ್ಯವಾಗಿ ಯಜ್ಞ ಮೂಲಕ ಮಾಡೋದಿದೆಲ್ಲ ಮಾಡೋದಾಗಿತ್ತು. ಆದ್ರೆ ಮಾತಾಜಿ ಹೇಳಿದಾಗೆ ಕಲಿಯುಗದಲ್ಲಿ ಹರೇರ ನಾಮ ಇವ ಕೇವಲ, ಏನು ಮಾಡಕ್ಕಾಗೋದಿಲ್ಲ. ಯಾಕೆ ಮಾಡಕ್ಕಾಗೋದಿಲ್ಲ ಬೇರೆದೆಲ್ಲ? ಯಾಕೆ ಏನ್ ಪ್ರಾಬ್ಲಮ್ ಏನು? ಯಾಕೆ ನಾವು ದೇವತಾ ಇಂದ್ರ ಯಜ್ಞ ಯಾಕೆ ದ್ರವ್ಯಗಳಿಲ್ಲ, ಸಿಗಲ್ವಲ್ಲ ಪ್ರಭು. ದ್ರವ್ಯಗಳೇ ಇಲ್ಲ. ಎಲ್ಲಿ ನಮ್ಗೆ ಅಷ್ಟು ತುಪ್ಪ, ಅಷ್ಟು ಧಾನ್ಯಗಳು ಎಲ್ಲಿ ಸಿಗುತ್ತೆ ನಮ್ಗೆ? ಮತ್ತೆ ಅಂತ ಬ್ರಾಹ್ಮಣರು ಎಲ್ಲಿದ್ದಾರೆ? ಯಾಜ್ಞಿಕ ಬ್ರಾಹ್ಮಣರು ಎಲ್ಲಿದ್ದಾರೆ? ಕರೆಕ್ಟ್. ನಮಗೆ ಅಷ್ಟು ಆಯುಷ್ ಕಡಿಮೆ ಇದೆ ಪ್ರಭುಜಿ. ಆಯುಷ್ ಕಡಿಮೆ ಇದೆ ನಮ್ಗೆ, ಆಯುಷ್ ಕಡಿಮೆ ಇದೆ. ಅದೆಷ್ಟು ದೀರ್ಘ, ಎಷ್ಟು ಸಮಯ ಬೇಕು ಅದೆಲ್ಲ ಮಾಡಕ್ಕೆ? ಎಸ್, ಕ್ವಾಲಿಫೈಡ್ ಬ್ರಾಹ್ಮಣರೇ ಇಲ್ಲ ಪ್ರಭುಜಿ. ಕ್ವಾಲಿಫೈಡ್ ಬ್ರಾಹ್ಮಣ ಇಲ್ಲ ನಾವು ಮಾಡಕ್ಕೆ. ಏಕಾಗ್ರತೆ ಇಲ್ಲ ಯಾರಿಗೂ ಸಹ. ಮಂತ್ರದಿಂದ ಬೆಂಕಿ ತರಬೇಕಲ್ವಾ? ಯಾರಿಗೂ ಬರ್ತದೆ ಮಂತ್ರದಿಂದ. ಸೊ ಮತ್ತೆ ಯಾಕೆ ನಾವು ಸಂಕೀರ್ತನೆ ಮಾಡ್ತಾ ಇದೀವಿ? ಇದು ಎಲ್ಲಿ ಹೇಳಿದೆ? ಇದು ಶಾಸ್ತ್ರದಲ್ಲಿ ಹೇಳಿದೆ. ಸೊ ಪ್ರಭುಪಾದರಲ್ಲಿ ಹೇಳ್ತಾ ಇರೋದು 2 ಪದಗಳು, ಯೋಗೇನ ದೃಷ್ಟೇನ. ಸೊ ಇದು ಹೇಳ್ತಾ ಇರೋದಿಲ್ಲಿ ಯೋಗೇನ ಅಂದ್ರೆ ಆ ಸರಿಯಾದ ವಿಧಾನ. ಆ ಸರಿಯಾದ ವಿಧಾನ ಯಾರು ಎಲ್ಲಿ ಕೊಟ್ಟಿದೆ? ಸರಿಯಾದ ವಿಧಾನ ವೇದಶಾಸ್ತ್ರಗಳು ಕೊಟ್ಟಿದ್ದಾರೆ. ಅದನ್ನೇ ನಮಗೆ ಆಚಾರ್ಯರು ತೆಗೆದಿಟ್ಟು ತೋರಿಸ್ತಾ ಇದ್ದಾರೆ. ಸೊ ನಮ್ಗೆ ಮುಂದೆ ಪಾಲನೆ ಮಾಡಿ ಶಂಕರಾಚಾರ್ಯರು ಏನ್ ಹೇಳಿದ್ರು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅವ್ರು ಹೇಳಿದ್ದು ಭಜ ಗೋವಿಂದಂ ಗೋವಿಂದನ ಭಜಿಸಿ ಅಂತಾನೆ ಹೇಳಿ. ಯಾವ ಆಚಾರ್ಯರು ಗುರುಷ್ಯ ಪರಂಪರೆಯಲ್ಲಿದ್ದಾರೆ ಎಲ್ಲರೂ ಕೂಡ ನಮಗೆ ಕೃಷ್ಣನ ನಾಮವನ್ನೇ ಹೇಳಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಪ್ರಭುಪಾದರು ಒಂದು ಭಾಗವತದಿಂದ ಶ್ಲೋಕ ಹೇಳ್ತಾ ಇದಾರೆ. ಅದ್ ಯಾವ ಶ್ಲೋಕ ಹೇಳ್ತಾ ಇರೋದು ಯಾರಾದ್ರೂ ಹೇಳ್ಬೋದಾ? ಭಾವಾರ್ಥ ಎಲ್ಲ ಸಂಕೀರ್ತನೆ ಮಾಡೋದಕ್ಕೆ ವಿಧಾನವಾಗಿ ಭಗವಂತನ ಒಂದು ಅವತಾರದ ಶ್ಲೋಕ ಇದೆ. ಅದು ಏನು ಕಲಿಯುಗದಲ್ಲಿ ಭಗವಂತನನ್ನು ಈ ಸಂಕೀರ್ತನದಿಂದ ಅವನನ್ನು ಆರಾಧಿಸು. ಅವನು ಕಲಿಯುಗದಲ್ಲಿ ಈ ಭಕ್ತನಾಗಿ ಅವತರಿಸಿ ಬರ್ತಾನೆ. ಆದರೆ ಅವನ ಮೈಬಣ್ಣ ಕೃಷ್ಣನ ಬಣ್ಣ ಇರೋದಿಲ್ಲ. ಮತ್ತೆ ಅವನ ಅನುಯಾಯಿಗಳು, ಅವನ ಸಂಗಡಿಗರ ಜೊತೆಗಿರ್ತಾನೆ.
ಬುದ್ಧಿವಂತ ಜನರು ಈ ಭಗವಂತನ ಅವತಾರವನ್ನು ಗುರುತಿಸಿ ಅವರು ಸಂಕೀರ್ತನ ಮಾರ್ಗದಿಂದ ಅವನ್ನು ಪೂಜಿಸುತ್ತಾರೆ, ಕೃಷ್ಣ ಅವನು ವರ್ಣ ತೃಪ್ತಿಪಡಿಸುತ್ತಾರೆ. ಕೃಷ್ಣ So ಏನು ಶ್ಲೋಕ ಅದು? ಸಾಗೋಪಾಂಗಾದ ಪಾರ್ಶ್ವದೈಹಿ ಸಂಕೀರ್ತನ ಪ್ರಾಯೈ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಾ. ಕರೆಕ್ಟ್, ಧನ್ಯವಾದಗಳು. ಮತ್ತೆ ಸೊ ಸುಮೇಧ ಅಂದ್ರೆ ಮೇಧ ಅಂದ್ರೆ ಮೆದುಳು ಮೆದುಳು ಅಂತ ಹೇಳ್ತೀವಲ್ಲ, ಮೆದುಳು. ಸೊ ಮೆದುಳು ಮೇಧ. ಸೊ ಸುಮೇಧ ಅಂದ್ರೆ ಒಳ್ಳೆ ಮೆದುಳು ಇದೆ. ದುರ್ಮೇಧ ಅಲ್ಪಮೇಧ ಅಂದ್ರೆ ಒಳ್ಳೆ ಮೆದುಳಲ್ಲ, ಕೆಟ್ಟ ದುರ್ಬುದ್ಧಿ. ಸೊ ಇದೆಲ್ಲ ಹೀಗೆ. ಸುಬುದ್ಧಿ ಕೂಡ ಒಳ್ಳೆ ಬುದ್ಧಿ. ಸೊ ಇಲ್ಲಿ ಸುಮೇಧಸ. ಸೊ ಯಾರು ಬುದ್ಧಿವಂತರಿರ್ತಾರೆ ಅವರು ಏನ್ ಮಾಡ್ತಾರೆ, ಅವರು ಹೀಗೆ ಸಂಕೀರ್ತನೆಯನ್ನು ಮಾಡ್ತಾರೆ. ಸೊ ಇವಾಗ ಎಷ್ಟೋ ಜನ ಮಾಡ್ತಾ ಇದ್ದಾರೆ, ಬಹಳ ಜನ ಮಾಡ್ತಾ ಇದ್ದಾರೆ. ಅವರೆಲ್ಲ ಏನಾಗಿದ್ದಾರೆ, ಅವರೆಲ್ಲ ಒಳ್ಳೆ ಮೆದುಳು ಇಲ್ಲ ಅವ್ರಿಗೆ. ಸೊ ಅವ್ರಿಗೆ ಬರ್ಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅವರು ಕೂಡ ನಾವು ಸಂಕೀರ್ತನೆ ಮಾಡಿಸ್ಬೇಕು. ಸೊ ಎಷ್ಟವರೆಗೂ ಬರೋದಿಲ್ಲ, ಪ್ರತಿಯೊಬ್ಬರು ಕೂಡ ಅಲ್ಪಮೇಧಸ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಅಲ್ಪಮೇಧಸ ಅಂತ ಹೇಳ್ತಾರೆ. ಅಲ್ಪಮೇಧಸ ಏನ್ ಹೇಳ್ತಾರೆ ಕೃಷ್ಣ ಅಲ್ಪಮೇಧಸ ಬಗ್ಗೆ ಭಗವದ್ಗೀತೆಯಲ್ಲಿ? ಅಮಯಸ್ತೈತ ಋತಜ್ಞಾನಾಃ ಪ್ರಪದ್ಯಂತೆ ಅನ್ಯ ದೇವತಾಃ. ಪ್ರಭುಜಿ ಧನ್ಯವಾದಗಳು. ಕಾಮೈಸ್ತೈಸ್ತೆ ಋತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಆಮೇಲೆ ತಮ್ ನಿಯಮ ಅಸ್ತಾಯ ಪ್ರಕೃತಿ ಸ್ವಯಂ. ಆ ಸೀರೀಸಲ್ಲೇ ಬರುತ್ತೆ. ತದ್ಭವತಿ ಅಲ್ಪಮೇಧಸಾಂ ಬರುತ್ತೆ ಅಲ್ಲಿ ಭಗವದ್ಗೀತೆಯಲ್ಲಿ ಕೂಡ. ಕೃಷ್ಣ ಹೇಳೋದು ಅಲ್ಪಮೇಧ ಅಂದ್ರೆ ಸಂಪೂರ್ಣವಾಗಿ ಬುದ್ಧಿವಂತಿಕೆ ಇಲ್ಲ, ಸ್ವಲ್ಪ ಬುದ್ಧಿವಂತಿಕೆ ಇದೆ ಅಷ್ಟೇ. ಸ್ವಲ್ಪ ಮಾತ್ರ ಮೆದುಳು ಇರೋದು, ಸ್ವಲ್ಪ ಮಾತ್ರ. ಪ್ರಾಣಿಗಳಿಗೂ ಇದೆ ಮೆದುಳು, ಇಲ್ಲ ಅಂತಲ್ಲ. ಅವ್ರಿಗೂ ಬುದ್ಧಿ ಇದೆ, ಅವ್ರಿಗೂ ಮನಸ್ಸು ಇದೆ, ಆದ್ರೆ ಸ್ವಲ್ಪನೇ ಇರೋದು. ಸೊ ಹಾಗೆ ಯಾರು ಅಲ್ಪಮೇಧ ಇದೆ ಅವರು ಹೀಗೆ ದೇವತೆಗಳನ್ನ ಆರಾಧಿಸ್ತಾರೆ. ಸೊ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದೇ ಮಾತಿದೆ. ಪ್ರಭುಜಿ ಇದು ಅಂತವಂತ ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ ದೇವಾನ್ ದೇವೇಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಎಸ್. ಸೊ ಕೃಷ್ಣ ಹೇಳೋದು ಅಂತವತ್ತು ಫಲಂ ತೇಷಾಂ. ಸೊ ಅಂತವತ್, ಸೊ ಅವರು ತಾತ್ಕಾಲಿಕ ಫಲಗಳನ್ನು ಅದಕ್ಕೆ ಅಪೇಕ್ಷಿಸ್ತಾರೆ. ಅಂತವತ್ತು ಫಲಂ ತೇಷಾಂ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅವ್ರು ಅಲ್ಪಮೇಧಸ, ಕಡಿಮೆ ಬುದ್ಧಿ ಉಳ್ಳವರಾದ್ರಿಂದ ತದ್ಭವತಿ ಅಲ್ಪಮೇಧಸ. ಅವರು ದೇವಾನ್ ದೇವ ಯಜೋ ಯಾಂತಿ. ಎಸ್, ದೇವಾನ್. ಸೊ ಅದಕ್ಕೋಸ್ಕರ ಅವರು ದೇವತೆಗಳನ್ನ ಪೂಜಿಸ್ತಾರೆ, ದೇವತೆಗಳನ್ನ ಆರಾಧಿಸ್ತಾರೆ. ಆದ್ರೆ ನನ್ನ ಭಕ್ತನು ಅಲ್ಪಮೇಧಸ ಅಲ್ಲ, ಅವನು ಬುದ್ಧಿವಂತನು. ಹಾಗೆ ಅವನೇನ್ ಮಾಡ್ತಾನೆ, ಬಹುನಾಂ ಜನ್ಮನಾಂ ಮತ್ತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಜ್ಞಾನವಂತನು ನನ್ನನ್ನು ಆರಾಧಿಸ್ತಾನೆ. ಸೊ ಕೃಷ್ಣ ಹೇಳೋದು ಅವನು ಮದ್ಭಕ್ತಿ ಮಾಮಪಿ. ಸೊ ಕೃಷ್ಣ ಹೇಳೋದು ಹೀಗೆ ಅಲ್ಪಮೇಧಸ್ಸವ್ರು ಏನ್ ಮಾಡ್ತಾರೆ, ದೇವತೆಗಳನ್ನು ಪೂಜಿಸಿ ಅವರು ಇದನ್ನು ಪಡಿತಾರೆ. ತಾತ್ಕಾಲಿಕವಾಗಿ ಒಂದು ಭೌತಿಕವಾಗಿ ಏನೋ ಪಡಿತಾರೆ. ಆಮೇಲೆ ಅವರು ಅವರ ಧಾಮಕ್ಕೆ ಹೋಗ್ಬೋದು. ಆದರೆ ನನ್ನ ಭಕ್ತರು ದೇವತಾ ಧಾಮಕ್ಕೆಲ್ಲ ಹೋಗೋದವರು, ಅವರು ನನ್ನ ಧಾಮಕ್ಕೆ ಬರ್ತಾರೆ. ದೇವತಾ ಧಾಮಗಳು ಹೇಗೆ, ಈಗ ನಮ್ಮ ಭೂಲೋಕದ ತರಾನೇ. ಇವಾಗೆಲ್ಲ ಪ್ರಾಬ್ಲಮ್ ಎಲ್ಲ ಕಡೆ ಇದೆ. ಇವಾಗ ಸ್ವಲ್ಪ ಸಮಯದಿಂದ ಇಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಮಧ್ಯೆ ಯುದ್ಧ ಇತ್ತು. ಸ್ವಲ್ಪ ಸಮಯದಲ್ಲಿ ಅಲ್ಲಿ ನಡೆದದ್ದು. ಮತ್ತೆ ಆಪರೇಷನ್ ಸಿಂಧೂರ್ ಅಂತ ಏನೋ ಮಾಡಿದ್ರು. ಹೇಳ್ತಾರೆ, ಅವ್ರ ನೇವಿ ಚೀಫ್ ಹೇಳ್ತಾ ಇದ್ರು, ಕೆಲವೇ ಕ್ಷಣಗಳು ನಾವು ವೇಟ್ ಮಾಡ್ತಾ ಇದ್ವಿ, ನಾವು ಅವ್ರ ಮೇಲೆ ಒಂದು ನೇವಿ ಇದರಿಂದ ನಾವು ನಾವು ನೇವಲ್ ಅಟ್ಯಾಕ್ ಕೂಡ, ನಾವು ಸಮುದ್ರದಿಂದ ಕೂಡ ಅಟ್ಯಾಕ್ ಶುರು ಮಾಡ್ತೇವೆ. ಸೊ ಯಾವಾಗ ಬೇಕಾದ್ರೂ ಈ ತರ ಆಗ್ಬಹುದು. ಮತ್ತೆ ನಾವೊಂದು ಮಾಡಿದ್ರೆ ಅವ್ರು ಬಿಡ್ತಾರೆ, ಅವ್ರು ನಮ್ಮನ್ನ ಮಾಡ್ತಾರೆ. ನಾನೊಂದು ಹೊಡೆದ್ರೆ ನನಗೆ ಇನ್ನೊಬ್ರು ಹೊಡಿತಾರೆ, ಮತ್ತೆ ನಾನು ಇನ್ನೊಂದು ಹೊಡೆದ್ರೆ ನಂಗೆ ಇನ್ನೊಂದು ಹೊಡಿತಾರೆ. ಸೊ ಹೀಗೆ. ಸೊ ಅದು ಹೇಗೋ ಏನೋ ನಿಂತೋಯ್ತಷ್ಟೇ ಅದು. ಸೊ ತಿರ್ಗಾ ಮತ್ತೆ ಯಾವಾಗ ಬೇಕಾದ್ರೆ ಸ್ಟಾರ್ಟ್ ಆಗ್ಬೋದು. ಸೊ ಅದು ಈಗ ಇನ್ನೊಂದು ದೇಶದಲ್ಲಿ ಇಲ್ಲ ನೋಡಿ, ಅಲ್ಲಿ ನೋಡಿ ಅವರು ಅಲ್ಲಿ ಎಷ್ಟು ತೊಂದರೆಯಲ್ಲಿದ್ದಾರೆ. ಮಿಡ್ಲ್ ಈಸ್ಟ್ ಅಲ್ಲಿ, ಅದು ಇರಾನು, ಅಲ್ಲಿ ದುಬೈ, ಸೌದಿ ನೋಡಿ, ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಇದು ಇಲ್ಲಿ ಎಲ್ಲ ಕಡೆನೂ ಇನ್ನೊಂದ್ ಕಡೆ. ಸೊ ಹಾಗೆ ದೇವತಾ ಲೋಕಗಳು ಕೂಡ ಪುನರಾವರ್ತಿನೂ ಅಲ್ಲ. ಸೊ ಕೃಷ್ಣ ಹೇಳೋದು ಅರ್ಜುನನಿಗೆ, ಹೀಗೆ ದೇವತೆಗಳನ್ನ ಪೂಜಿಸಿ ಅಲ್ಪ ಬುದ್ಧಿಯವರು ಅಲ್ಲಿ ಹೋದ್ರು ಕೂಡ ಅವರು ಸಾಧಿಸೋದು ತಾತ್ಕಾಲಿಕವಾದ ಇದು ಅಷ್ಟೇ, ಅದು ಶಾಶ್ವತವಾದ ಲಾಭ ಅಲ್ಲ. ಸೊ ಹಾಗಾಗಿ ನನ್ನ ಭಕ್ತನು ಮಾತ್ರ ಅವನು ಬುದ್ಧಿವಂತನಾಗಿ ಅವನು ನನ್ನನ್ನು ತೃಪ್ತಿಪಡಿಸುವ ವಿಧಾನವನ್ನು ಅನುಸರಿಸಿ ಅವನ ಸಂಕೀರ್ತನ ಯಜ್ಞವನ್ನು ಮಾಡಿ ನನ್ನ ಧಾಮಕ್ಕೆ ಬರ್ತಾನೆ ಅಂತ ಕೃಷ್ಣನು ಹೇಳೋದು. ಸೊ ಎನಿವೆ, ಸೊ ಈಗ ನಾವು ಕೇಳಿದ್ದು ಹೀಗೆ, ಇದು ವಿಧಾನ. ಕಲಿಯುಗದಲ್ಲಿ ವಿಧಾನ ಅಂದ್ರೆ ಸಂಕೀರ್ತನ ಯಜ್ಞ. ಸೊ ಸಂಕೀರ್ತನ ಯಜ್ಞ ಮಾಡ್ಬೇಕು. ಆ ಯಜ್ಞ ಯಾವುದು ಅನ್ನೋದಕ್ಕೆ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ. ಸೊ ಇನ್ಯಾವ ಯಜ್ಞನೂ ಕೂಡ ಈ ಕೆಲಸ ಮಾಡೋದಿಲ್ಲ.
ಸೊ ಇನ್ನೊಂದ್ ಕಡೆ ಆಚಾರ್ಯ ಪ್ರಭುಪಾದರು ಹೇಳ್ತಾರೆ, ಆಲ್ ದ ವೇದಿಕ್ ಮಂತ್ರಾಸ್ ಹ್ಯಾವ್ ಗಾನ್ ಟು ಹೆಲ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ವೈದಿಕ ಮಂತ್ರಗಳು ಅಂದ್ರೆ ಈ ರೀತಿ ನಾವು ಕೇಳೋದು, ಈ ತರ ಯಜ್ಞ ಮಾಡಿ ಮಳೆ ಬರಿಸ್ಬೋದು. ಯಾಕಂದ್ರೆ ಯಜ್ಞಗಳಲ್ಲಿ ಆ ಶಕ್ತಿ ಇದೆ. ಯಜ್ಞಗಳಲ್ಲಿ ಎಷ್ಟೋ ಬೇರೆ ಬೇರೆ ತರ ಯಜ್ಞ ಇದೆ. ಈ ತರ ಮಳೆ ಬರಿಸ್ಬೋದು, ಇಲ್ಲಾಂದ್ರೆ ಸಂತಾನೋತ್ಪತ್ತಿ ಮಾಡ್ಬೋದು. ಪುತ್ರ ಕಾಮೇಷ್ಟಿ ಯಜ್ಞ, ಹೇಗೆ ಶ್ರೀರಾಮಚಂದ್ರ ಅವರು ಹುಟ್ಟದ್ದು ಪುತ್ರ ಕಾಮೇಷ್ಟಿ ಯಜ್ಞ ಮಾಡಿದ್ರು. ಸೊ ಈ ರೀತಿ ಎಷ್ಟೆಷ್ಟೋ ಈ ಯಜ್ಞಗಳ ಮೂಲಕ ಹಿಂದೆ ಆ ಅಗ್ನಿಗಳ ಇದ್ರ ಮೂಲಕ ಮಾಡ್ಬೋದಾಗಿತ್ತು. ಆದ್ರೆ ಕಲಿಯುಗದಲ್ಲಿ ಅದೆಲ್ಲ ಕಲಿಯುಗದಲ್ಲಿ ಒಂದೇ ಯಜ್ಞ, ಸಂಕೀರ್ತನ ಯಜ್ಞ. ಸೊ ನಿಮಗೆ ಯಾವ ಇದ್ರು ಅಕಾಮ ಸರ್ವಕಾಮವ ಮೋಕ್ಷ ಕಾಮ ಉದಾರಿ ತೀವ್ರೇಣ ಭಕ್ತಿ ಯೋಗಿನ ಜಿತಾ ಪುರುಷಂ ಪರಂ. ನಿಮ್ಮ ಯಾವ ಸ್ಥಿತಿ ಇದ್ರು ಕೂಡ ನೀವು ಬೇರೆ ಯಾವ ಉಪಾಯಗಳು ತೆಗೊಳ್ಳದೆ, ಯಾವ ಪರಿಹಾರಗಳು ಬಿಟ್ಟು, ಅದೆಲ್ಲ ಒಂದೇ ಪರಿಹಾರ, ಒಂದೇ ಮದ್ದು, ಈ ಸಂಕೀರ್ತನ ಯಜ್ಞ. ಈ ಕೃಷ್ಣ ಪ್ರಜ್ಞೆ ಚಳವಳಿ ಈ ಆಚಾರ್ಯರು ಕೊಟ್ಟಿರೋ ರೀತಿಯಲ್ಲಿ ಈ ಭಕ್ತಿ ಮಾರ್ಗದಲ್ಲಿ ನಾವು ಅನುಸರಿಸಿದರೆ ಆಟೋಮ್ಯಾಟಿಕ್ ಆಗಿ ಭಗವಂತನ ತೃಪ್ತಿ ಆಗ್ತಾನೆ. ಮತ್ತೆ ನಮ್ಮಲ್ಲಿ ಏನ್ ಕೊರತೆ ಇದ್ರು, ನಮ್ಗೆ ಏನೋ ಇಚ್ಛೆ ಆಕಾಂಕ್ಷೆ ಹೇಳಿದ್ರು ಅದರ ಪೂರೈಕೆ ಕೂಡ ಆಗುತ್ತೆ. ಸೊ ನಾವು ಬೇರೆ ಇನ್ಯಾವ ಪರಿಹಾರ ತಗೊಳ್ಳೋ ಅಗತ್ಯ ಇಲ್ಲ. ಸೊ ನೀವು ಒಳ್ಳೆ ಇವ್ರ ಹತ್ರ ಹೋಗ್ಬೋದು, ಡಾಕ್ಟರ್ ಹತ್ರ ಹೋಗ್ಬೋದು, ಇಲ್ಲಾಂದ್ರೆ ಎಷ್ಟೋ ಹತ್ರ ಹೋಗ್ಬೋದು. ಸೊ ಒಳ್ಳೆ ಡಾಕ್ಟರ್ ಅಂದ್ರೆ ಗೊತ್ತು ಅವ್ರಿಗೆ, ಅವ್ರ ಹತ್ರ ಸ್ಪೆಷಲ್ ಮದ್ದು ಇದೆ, ಸ್ಪೆಷಲ್ ಮೆಡಿಸಿನ್. ಸೊ ಅವರು ಅದರಿಂದ ಎಲ್ಲ ಗುಣ ಆಗುತ್ತೆ ಅಂತ. ಆದ್ರೆ ನೀವು ಬೇರೆ ಯಾರ್ಯಾರೋ ಡಾಕ್ಟರ್ ಹತ್ರ ಹೋಗ್ತೀರಾ, ಅವರು ಅಲ್ಲಿ ಅವ್ರು ಹೇಳಿದ್ರು, ಇಲ್ಲಿ ಇವ್ರು ಹೇಳಿದ್ರು, ಆ ಆಸ್ಪತ್ರೆ ಇದು ಅದು. ಸೊ ಅವರು ನೂರಾರು ಸಾವಿರಾರು ಮಾತ್ರೆ ಮದ್ದು ಕೊಡ್ತಾರೆ. ಆದ್ರೆ ನಿಜವಾದ ಡಾಕ್ಟರ್, ಎಕ್ಸ್ಪರ್ಟ್ ಡಾಕ್ಟರ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಹಾಗೆ ಶ್ರೀಲ ಪ್ರಭುಪಾದರು ಆಚಾರ್ಯರು ನಮಗೆ ಇದು ಗುರುಷ್ಯ ಪರಂಪರೆಯಲ್ಲಿ ಅವರು ನೋಡಿ ಭಾವಾರ್ಥದಲ್ಲಿ ಎಷ್ಟು ಸ್ಪಷ್ಟವಾಗಿ ಸಂಕೀರ್ತನ ಯಜ್ಞ ಒಂದೇ, ಇನ್ಯಾವುದು ವಿಧಾನ ಇಲ್ಲ, ಇದ್ಯಾವುದು ವಿಧಾನ ಇಲ್ಲ ಅಂತ ಅವರು ಮತ್ತೆ 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 ಅವರು ಶಾಸ್ತ್ರದಿಂದ ತೋರಿಸ್ತಾ ಇದ್ದಾರೆ ನಮ್ಗೆ. ಮತ್ತೆ ಅವರು ಕಾರ್ಯಗತವಾಗೂ ಕೂಡ ನಾನೊಂದಲ್ಲಿ ಲೆಟರ್ ನಾನೊಂದು ನೀವು ಓದಿರ್ಬೇಕು, ಕೇಳಿರ್ಬೇಕು, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಆ ಪುಸ್ತಕದ ಓದಿರ್ಬೇಕು ನೀವೇ. ಇನ್ನೊಂದ್ಸಲ ಓದೋಣ. ಸೊ ಎಲ್ಲರೂ ಕಾಣುತ್ತಾ ಇದು? ಕಾಣ್ತಾ ಇದೆಯಾ ಸ್ಕ್ರೀನ್? ಕಾಣ್ತಾ ಇಲ್ಲ ಮಾತಾಜಿ? ಚಿಕ್ಕದಾಗಿದೆ ಅನ್ಸುತ್ತೆ. ಸ್ಕ್ರೀನ್ ಬರ್ಲಿಲ್ವಾ? ಮೋಸ್ಟ್ಲಿ ನಂದು ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ವೀಕ್ ನಂದಿಲ್ಲ. ವಿಡಿಯೋ ನಾನು ಸ್ಟಾಪ್ ಮಾಡ್ತೀನಿ, ಇಂಟರ್ನೆಟ್ ಏನಾಗಿದೆ ಅನ್ಸುತ್ತೆ. ಓಕೆ, ಸೊ ಈಗ ನೋಡಿ ಇಲ್ಲಿ 1972 ದಕ್ಷಿಣ ಭಾರತದ ಆಂಧ್ರ ಪ್ರದೇಶವು ತೀವ್ರ ಬರಗಾಲದಿಂದ ತತ್ತರಿಸಿದ್ದು ಲಕ್ಷಾಂತರ ಜನರನ್ನು ಬಾಧಿಸಿತು. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಸಂಘವು ನೆರವು ನೀಡುತ್ತದೆ ಎಂದು ಆಶಿಸಿ ಆಂಧ್ರ ಪ್ರದೇಶ ಪರಿಹಾರ ನಿಧಿ ಸಮಿತಿಯ ಕಾರ್ಯದರ್ಶಿ TL ಕಟಿಡಿಯಾ ಅವರು ಶ್ರೀಲ ಪ್ರಭುಪಾದರಿಗೆ ಪತ್ರ ಬರೆದರು. ಶ್ರೀಲ ಪ್ರಭುಪಾದರು ಈ ಆಶ್ಚರ್ಯಕರ ಮತ್ತು ಅತ್ಯುನ್ನತ ನೀಡುವ ಪತ್ರದ ಮೂಲಕ ಪ್ರತಿಕ್ರಿಯಿಸಿದರು. ಈಗ ಪ್ರಭುಪಾದರಿಗೆ ಲೆಟರ್, ಮೊದಲು ಲೆಟರ್ ಓದೋಣ, ನಂತರ ಇಲ್ಲಿ ಇದು ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಬೆಟರ್ ಈಗ? ಎಸ್. ಸೊ ಅವರು ಬರಿತಾ ಇದ್ದಾರೆ, ಪೂಜ್ಯ ಸ್ವಾಮೀಜಿ, ಈ ಅವಳಿ ನಗರಗಳು ಅಂದ್ರೆ ಹೈದರಾಬಾದ್, ಸಿಕಂದ್ರಾಬಾದ್. ಸೊ ಅಲ್ಲಿ 2 ನಗರಗಳಿದೆ. ಅಲ್ಲಿ ನಮ್ಮ ಹುಬ್ಳಿ ಧಾರವಾಡ ಇರೋ ತರ ಅಲ್ಲಿ ಸಿಕಂದ್ರಾಬಾದ್, ಹೈದರಾಬಾದ್ ಅವಳಿ ನಗರಗಳು. ಸೊ ಶ್ರೀಲ ಪ್ರಭುಪಾದರಲ್ಲಿ ಹೈದರಾಬಾದ್ ಅಲ್ಲಿ ಸೆಂಟರ್ ಶುರು ಮಾಡಿದ್ದಾರೆ. ಸೊ ಅವ್ರಿಗೆ ಬರಿತಾ ಇದೆ ಪತ್ರ. ಅವರು, ಅವಳಿ ನಗರಗಳ ನಿವಾಸಿಗಳು ನಿಮ್ಮನ್ನು ಮತ್ತು ನಿಮ್ಮ ಗೌರವಾನ್ವಿತ ಅನುಯಾಯಿಗಳನ್ನು ಭೇಟಿ ಮಾಡಲು ಈ ಅವಕಾಶ ಸಿಗಿದ್ದಕ್ಕೆ ಸಂತೋಷ ಪಡುತ್ತಾರೆ. ಕಳೆದ 2 ವರ್ಷಗಳಲ್ಲಿ ಸಾಕಷ್ಟು ಮಳೆಯಾಗದ ಕಾರಣ ಮತ್ತು ಈ ವರ್ಷ ಅದರ ಸಂಪೂರ್ಣ ವೈಫಲ್ಯದಿಂದಾಗಿ ನಮ್ಮ ರಾಜ್ಯದ ಅರ್ಧಕ್ಕಿಂತ ಹೆಚ್ಚು, ಸೊ ಇದು ಇವತ್ತಿನ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ 2 ಸೇರಿದಂತೆ, ಯಾಕಂದ್ರೆ 50 ವರ್ಷಗಳ ಹಿಂದೆ ಮಾತು, ಎರಡು ರಾಜ್ಯಗಳು ಒಂದೇ ರಾಜ್ಯವಾಗಿತ್ತು. ಸೊ ದಕ್ಷಿಣ ಭಾರತ ರಾಜ್ಯದ ಆಂಧ್ರ ಪ್ರದೇಶ ಗಂಭೀರ ಬರಗಾಲದ ಹಿಡಿತದಲ್ಲಿದೆ ಎಂದು ನಿಮಗೆ ತಿಳಿದಿರಬಹುದು. ಈ ದುಷ್ಟತನವನ್ನು ಎದುರಿಸಲು ಸರ್ಕಾರಿ ಪ್ರಯತ್ನಗಳಿಗೆ ಪೂರಕವಾಗಿ ವಿವಿಧ ಹಂತಗಳಿಂದ ಬಂದ ನಾಗರಿಕರ ಕೇಂದ್ರ ಸ್ವಯಂ ಸೇವಾ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯ ಸದಸ್ಯರು ಬರಗಾಲದಿಂದ ಪೀಡಿತ ಪ್ರದೇಶಗಳ ಸಮೀಕ್ಷೆ ನಡೆಸಿದರು. ಪರಿಸ್ಥಿತಿ ಶೋಚನೀಯವಾಗಿದೆ. ಮೈಲುಗಟ್ಟಲೆ ಕುಡಿಯುವ ನೀರು ಲಭ್ಯವಿಲ್ಲದ ಹಳ್ಳಿಗಳಿವೆ. ಮೇವಿನ ಕೊರತೆಯಿಂದಾಗಿ
ಜಾನುವಾರು ಮಾಲೀಕರು ಅಂದ್ರೆ ಮೋಸ್ಟ್ಲಿ ಜಾನುವಾರು. ಕ್ಯಾಟಲ್, ಇವಾಗ ಇದೆಲ್ಲ ಜಾನುವಾರು ಮಾಲೀಕರು, ಕ್ಯಾಟಲ್, ಇವಾಗ ಏನ್ ನಮ್ದು ಗೋಮಾತೆಗಳು ಇದೆಲ್ಲ, ಸೊ ಅವ್ರ ಮಾಲೀಕರು ನಾಮ ಮಾತ್ರ ಬೆಲೆಗೆ ತಮ್ಮ ಈ ಜಾನುವಾರುಗಳು, ಗೋಮಾತೆಗಳು ಇದನ್ನು ಬಿಟ್ಟು ಹೋಗುತ್ತೆ. ನಾಮ ಮಾತ್ರ ಬೆಲೆಗೆ, ಅಂದ್ರೆ ತುಂಬಾ ಚೀಪ್ ಆಗಿ, ಅದಕ್ಕೆ ಬೆಲೆ ನೀವೇನಾದ್ರು ತರಬೇಕು ಅಂದ್ರೆ, ಇದಕ್ಕೆ ಇವಾಗ ಪುಂಗನೂರು ಬ್ರೀಡ್ ತರಬೇಕು ಅಂದ್ರೆ 1.5 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ಅಷ್ಟರ ಇದರ ಬ್ರೀಡ್ ಇದೆ. ಆದ್ರೆ ಹೇಳ್ತಾರೆ ಈ ಸಮಯದಲ್ಲಿ ಏನು ಇಲ್ಲ, ಅವರೆಲ್ಲವೂ ಕೂಡ ಎಷ್ಟು ಬಂದ್ರೆ ಬರ್ಲಿ ಅಂತ ಜನರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಎಲ್ಲ. ಮೇವು ಮತ್ತು ನೀರಿನ ಲಭ್ಯತೆ ಇಲ್ಲದೆ ಅನೇಕ ಬೀದಿ ಜಾನುವಾರುಗಳು ಸೇಮದೆ ಬೀದಿ ಪ್ರಾಣಿಗಳು ಸಾಯುತ್ತಿವೆ. ಆಹಾರ ಸಮಸ್ಯೆಯು ತುಂಬಾ ಗಂಭೀರವಾಗಿದೆ. ಮುಕ್ತ ಮಾರುಕಟ್ಟೆಯಲ್ಲಿ ಆಹಾರ ಧಾನ್ಯಗಳ ಹೆಚ್ಚಿನ ಬೆಲೆಗಳಿಂದಾಗಿ ಮಾರುಕಟ್ಟೆ ಬೆಲೆಯಲ್ಲಿ ಧಾನ್ಯಗಳನ್ನು ಖರೀದಿಸುವುದು ಬಡ ಗ್ರಾಮಸ್ಥರಿಗೆ ತಲುಪಲು ಸಾಧ್ಯವಿಲ್ಲ. ಇದರ ಪರಿಣಾಮವಾಗಿ ಕನಿಷ್ಠ 5 ರಿಂದ 6 ಮಿಲಿಯನ್ ಜನರು ದಿನಕ್ಕೆ ಒಂದು ಊಟವನ್ನು ಸಹ ಪಡೆಯುತ್ತಿಲ್ಲ. ನೋಡಿ, 50-60 ಲಕ್ಷ ಜನರಿಗೆ ಒಂದು ಸಮಯ ಊಟ ಇಲ್ಲ. ನಾವು ಇವಾಗ ಚೆನ್ನಾಗಿ ತಿಂತೇವೆ, 3 ಸಲ ತಿಂತೇವೆ, ಇಲ್ಲಾಂದ್ರೆ ಒಂದೊಂದ್ಸಲ ಹಸಿವಾಗ್ತಾ ಇದ್ರೆ 4 ಸಲ ತಿಂತೇವೆ, 5 ಸಲ ತಿಂತೇವೆ. ಇಲ್ಲಿ 1 ಸಲ ತಿನ್ನಕ್ ಆಗ್ತಾ ಇಲ್ಲ ಅವ್ರಿಗೆ. ಎಷ್ಟು ಜನಕ್ಕೆ? 50 ರಿಂದ 60 ಲಕ್ಷ ಜನರಿಗೆ. ಹಸಿವಿನ ಅಂಚಿನಲ್ಲಿರುವ ಅನೇಕ ಜನರಿದ್ದಾರೆ. ಇಡೀ ಪರಿಸ್ಥಿತಿ ಅತ್ಯಂತ ಕರುಣಾಜನಕ ಮತ್ತು ಹೃದಯ ವಿದ್ರಾವಕವಾಗಿದೆ. ಆದ್ದರಿಂದ ಊಹಿಸಲಾಗದಷ್ಟು ಸಂಕಷ್ಟದಲ್ಲಿರುವ ಈ ಲಕ್ಷಾಂತರ ಆತ್ಮಗಳನ್ನು ರಕ್ಷಿಸಲು ನಿಮ್ಮ ಸಮಾಜವು ಹೇಗೆ ಉತ್ತಮವಾಗಿ ಸಹಾಯ ಮಾಡಬಹುದು ಎಂಬುದನ್ನು ಪರಿಗಣಿಸಲು ನಾವು ನಿಮ್ಮ ಪೂಜ್ಯ ವ್ಯಕ್ತಿಯಲ್ಲಿ ಮನವಿ ಮಾಡುತ್ತೇವೆ. ನಿಮ್ಮ ಪ್ರವಚನಗಳಿಗೆ ಹಾಜರಾಗುವ ಭಕ್ತರು ಆಂಧ್ರ ಪ್ರದೇಶ ಪರಿಹಾರ ನಿಧಿ ರಿಲೀಫ್ ಫಂಡ್, ರಿಲೀಫ್ ಫಂಡ್ ಇವಾಗಲೂ ಮಾಡ್ತಾರೆ ನೋಡಿ, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ನಾವು ಕೇಳ್ತೇವೆ ಇವಾಗಲೂ. ಹಾಗೆ ಎಷ್ಟೋ ರಿಲೀಫ್ ಫಂಡ್ಗಳು ಇರುತ್ತೆ. ತಮ್ಮ ಕೈಲಾದಷ್ಟು ದೇಣಿಗೆ ನೀಡುವಂತೆ ನಿಮ್ಮ ಸಂಘದ ಸದಸ್ಯರು ಮನವಿ ಮಾಡಬೇಕೆಂದು ಸಮಿತಿ ಸೂಚಿಸುತ್ತಿದೆ. ರಾಜ್ಯದ ಹಸಿದ ಲಕ್ಷಾಂತರ ಜನರಿಗೆ ಪ್ರಸಾದ ವಿತರಿಸಲು ನೀವು ಎಲ್ಲಿಗೆ ಬೇಕಾದರೂ ನಿಮ್ಮ ಸಂಘದ ಸದಸ್ಯರೊಂದಿಗೆ ತನ್ನ ಕೆಲವು ಪ್ರತಿನಿಧಿಗಳನ್ನು ಕಳುಹಿಸಲು ಸಮಿತಿಯು ಸಿದ್ಧವಾಗಿದೆ. ಸೊ ವಾಲಂಟಿಯರ್ಸ್ ಕೂಡ ಅವ್ರು ರೆಡಿ ಇದ್ದಾರೆ, ಅವ್ರು ಕಳ್ಸಕ್ಕೆ. ಎಲ್ಲಿ ಹೋಗ್ತೀರಾ, ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ನಾವು ಜೊತೆಗೆ ಬರ್ತೇವೆ. ಮಾನವ ಸೇವೆ ಮಾಧವ ಸೇವೆ, ಮನುಷ್ಯನ ಸೇವೆಯೇ ದೇವರ ಸೇವೆ ಆಗಿರುವುದರಿಂದ ನಿಮ್ಮ ದಯಾಳು ಸಮಾಜದ ಸ್ವಲ್ಪ ಪ್ರಯತ್ನವು ನೂರಾರು ಮತ್ತು ಸಾವಿರಾರು ಜನರ ನೋವುಗಳನ್ನು ಕಡಿಮೆ ಮಾಡುವಲ್ಲಿ ಬಹಳ ಸಹಾಯ ಮಾಡುತ್ತದೆ ಎಂದು ಸಮಿತಿಯು ವಿಶ್ವಾಸ ಹೊಂದಿದೆ. ಇದು ಅವರ ಪತ್ರ. ಭಗವಂತನ ಸೇವೆಯಲ್ಲಿ ನಿಮ್ಮ ಸದಾಕಾಲ TL ಕಟೀಡಿಯಾ, ಕಾರ್ಯದರ್ಶಿ, ಆಂಧ್ರ ಪ್ರದೇಶ ಪರಿಹಾರ ನಿಧಿ ಸಮಿತಿ, ಹೈದರಾಬಾದ್. ಇದು ಭಾರತ 1972. ಸೊ ಅವ್ರು ಹೇಳ್ತಾರೆ 2 ವರ್ಷಗಳಿಂದ ಅಷ್ಟು ಕಷ್ಟಗಳಿದೆ. ಆಕ್ಚುಲಿ ಪ್ರಭುಪಾದರು ಸಹಾಯ ಮಾಡೋದಿಲ್ಲ ಅಂತಲ್ಲ, ಪ್ರಸಾದ ವಿತರಣೆ ಮಾಡ್ತಾರೆ. ಮತ್ತೆ ಕೂಡ ಆಕ್ಚುಲಿ ಪ್ರಭುಪಾದರು ಕೇಂದ್ರ ಶುರು ಮಾಡಿದ್ಮೇಲೂ ಕೂಡ ಅಲ್ಲಿ ಪ್ರಭುಪಾದ ಯಾವಾಗ್ಲೂ ಎಷ್ಟೋ ಪತ್ರಗಳಿದೆ, ಕೇಳ್ತಾ ಇದ್ದಾರೆ ಅಲ್ಲಿರುವ ಅವರ ಶಿಷ್ಯರಿಗೆ, ಪ್ರಸಾದ ವಿತರಣೆ ನಡೀತಾ ಇದೆಯಾ, ಹೇಗೆ ನಡೀತಾ ಇದೆ. ಸೊ ಮತ್ತೆ ಪ್ರಭುಪಾದರು ಎಷ್ಟೋ ಇದರಿಂದ ಕೂಡ ಅವ್ರ ಶಿಷ್ಯರು ಇದರಿಂದ ಹೊರಗೆ ದೇಶದಿಂದ ಕೂಡ ಇದರ ತರಿಸಿ ಅದರಿಂದ ಕೂಡ ಎಲ್ಲ ಮಾಡ್ತಾರೆ. ಸಹಾಯ ಮಾಡೋದಿಲ್ಲ ಪ್ರಭುಪಾದರು ಅಂತೆಲ್ಲ ಮಾಡಿದ್ರು. ಆದ್ರೆ ಈ ಪತ್ರ ನೋಡಿ, ಅವ್ರ ಸ್ವಂತ ತಕ್ಷಣ ಪ್ರಭುಪಾದರು ಕೊಡ್ತಾ ಇರೋ ನೇರವಾಗಿ ಇವರು ಕೊಡುವ ಉತ್ತರ ನೋಡಿ. ಪ್ರೀತಿಯ ಶ್ರೀ ಕಟೀಡಿಯ, ಯಾರು ಓದ್ತೀರಾ? ಒಂದು ಪ್ಯಾರ ಓದಿ ಇಲ್ಲಿ. ಓದ್ಲಾ ಪ್ರಭುಜಿ? ಹರೇ ಕೃಷ್ಣ. ನನ್ನ ಪ್ರೀತಿಯ ಕಟೀಡಿಯ, ದಯವಿಟ್ಟು ನನ್ನ ಶುಭಾಶಯಗಳನ್ನು ಸ್ವೀಕರಿಸಿ. ನಿಮ್ಮ ಪತ್ರ ಮತ್ತು ನಿಮ್ಮ ವೈಯಕ್ತಿಕ ಸಂದರ್ಶನವನ್ನು ಉಲ್ಲೇಖಿಸಿ ಪರಮಾತ್ಮನ ಪರಮ ಪುರುಷನನ್ನು ಮೆಚ್ಚಿಸದೆ ಯಾರೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂದು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ದುರಾದೃಷ್ಟವಶಾತ್ ಜನರಿಗೆ ದೇವರು ಯಾರು ಮತ್ತು ಅವನನ್ನು ಹೇಗೆ ಸಂತೋಷಪಡಿಸಬೇಕೆಂದು ತಿಳಿದಿಲ್ಲ. ಆದ್ದರಿಂದ ನಮ್ಮ ಕೃಷ್ಣ ಪ್ರಜ್ಞೆ ಚಳುವಳಿಯ ಪರಮಾತ್ಮನ ಪರಮ ಪುರುಷನನ್ನು ಜನರಿಗೆ ನೇರವಾಗಿ ಪ್ರಸ್ತುತಪಡಿಸುವ ಉದ್ದೇಶವನ್ನು ಹೊಂದಿದೆ. ಶ್ರೀಮದ್ ಭಾಗವತದ 7ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ ಹೇಳಿರುವಂತೆ, ತುಷ್ಟೇಚ ತತ್ರ ಕಿಂ ಅಲಭ್ಯಂ ಅನಂತ ಅದ್ಯೇ ಕಿಂ ತೈರ್ ಗುಣ ಕೃತಿಕರದ್ ಇಹ ಹೇ ಸ್ವಸಿದ್ಧಾಹ. ಸಾಕ ಗುರುಜಿ? ಇನ್ನೊಂದು ಅವಧಿ. ಈ ಶ್ಲೋಕದಲ್ಲಿ ಹೇಳಲಾದ ಕಲ್ಪನೆ ಎಂದರೆ ಪರಮಾತ್ಮನನ್ನು ಸಂತೋಷಪಡಿಸುವ ಮೂಲಕ ನಾವು ಎಲ್ಲರನ್ನೂ ಸಂತೋಷಪಡಿಸುತ್ತೇವೆ ಮತ್ತು ಕೊರತೆಯ ಪ್ರಶ್ನೆಯೇ ಇಲ್ಲ. ಜನರಿಗೆ ಈ ಯಶಸ್ಸಿನ ರಹಸ್ಯ ತಿಳಿದಿಲ್ಲದ ಕಾರಣ ಅವರು ಸಂತೋಷವಾಗಿರಲು ತಮ್ಮದೇ ಆದ ಸ್ವತಂತ್ರ ಯೋಜನೆಗಳನ್ನು ಮಾಡುತ್ತಿದ್ದಾರೆ. ಆದಾಗ್ಯೂ ಈ ರೀತಿಯಲ್ಲಿ ಸಂತೋಷವನ್ನು ಸಾಧಿಸಲು ಸಾಧ್ಯವಿಲ್ಲ. ನಿಮ್ಮ ಲೆಟರ್ ಹೆಡ್ ನಲ್ಲಿ ಜನರ ದುಃಖಗಳನ್ನು ನಿವಾರಿಸುವಲ್ಲಿ ಆಸಕ್ತಿ ಹೊಂದಿರುವ ಈ ದೇಶದಲ್ಲಿ ಅನೇಕ ಪ್ರಮುಖ ವ್ಯಕ್ತಿಗಳನ್ನು ನಾನು ಕಾಣುತ್ತೇನೆ. ಆದರೆ ಪರಮಾತ್ಮನನ್ನು ಸಂತೋಷಪಡಿಸದೆ ಅವರ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ಎಂದು ಅವರು ಖಚಿತವಾಗಿ ತಿಳಿದಿರಬೇಕು.
ಒಬ್ಬ ರೋಗ ಪೀಡಿತ ವ್ಯಕ್ತಿಯು ಪರಿಣತ ವೈದ್ಯ ಮತ್ತು ಔಷಧದ ಸಹಾಯದ ಬಲದಿಂದ ಬದುಕಲು ಸಾಧ್ಯವಿಲ್ಲ. ಇದು ಹಾಗಿದ್ದಲ್ಲಿ ಯಾವುದೇ ಶ್ರೀಮಂತನು ಎಂದಿಗೂ ಸಾಯುವುದಿಲ್ಲ. ಪರಮಾತ್ಮನಾದ ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾಗಿರಬೇಕು. ಹರೇ ಕೃಷ್ಣ ಗುರುಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಸೊ ನೆಕ್ಸ್ಟ್ ಇನ್ಯಾರು ಕಂಟಿನ್ಯೂ ಮಾಡ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ಬೋದಾ ಪ್ರಭುಜಿ? ಓದಿ. ಕೃಷ್ಣ ಪ್ರಭು ಮಾತಾಜಿ. ಆದ್ದರಿಂದ ನೀವು ಕೇವಲ ಹಣವನ್ನು ಸಂಗ್ರಹಿಸಿ ಪರಿಹಾರ ಕಾರ್ಯಗಳನ್ನು ಮಾಡಲು ಬಯಸಿದರೆ ಅದು ಯಶಸ್ವಿಯಾಗುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ನೀವು ಸರ್ವೋಚ್ಚ ಅಧಿಕಾರಿಯನ್ನು ಮೆಚ್ಚಿಸಬೇಕು ಮತ್ತು ಅದು ಯಶಸ್ಸಿನ ಮಾರ್ಗವಾಗಿದೆ. ಉದಾಹರಣೆಗೆ, ಈ ಸಂಕೀರ್ತನ ಪ್ರದರ್ಶನದಿಂದಾಗಿ 2 ವರ್ಷಗಳ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಪ್ರಭುಜಿ, ಬ್ಯಾಕ್ ಗ್ರೌಂಡ್. 2 ವರ್ಷಗಳ ಬರಗಾಲದ ನಂತರ ಮಳೆ ಬೀಳಲು ಪ್ರಾರಂಭಿಸಿದೆ. ಕಳೆದ ಬಾರಿ ನಾವು ದೆಹಲಿಯಲ್ಲಿ ಹರೇ ಕೃಷ್ಣ ಉತ್ಸವವನ್ನು ನಡೆಸಿದಾಗ ಪಾಕಿಸ್ತಾನವು ಯುದ್ಧ ಘೋಷಿಸುವ ಅಪಾಯವಿತ್ತು ಮತ್ತು ಒಬ್ಬ ಪತ್ರಿಕಾ ವ್ಯಕ್ತಿ ನನ್ನ ಅಭಿಪ್ರಾಯಕ್ಕಾಗಿ ನನ್ನನ್ನು ಸಂಪರ್ಕಿಸಿದಾಗ ಇನ್ನೊಂದು ಪಕ್ಷವು ಆಕ್ರಮಣಕಾರಿಯಾಗಿದ್ದರಿಂದ ಹೋರಾಟ ನಡೆಯಬೇಕು ಎಂದು ನಾನು ಹೇಳಿದೆ. ಆದಾಗ್ಯೂ ನಮ್ಮ ಸಂಕೀರ್ತನೆ ಚಳುವಳಿಯಿಂದಾಗಿ ಭಾರತವು ವಿಜಯಶಾಲಿಯಾಗಿ ಹೊರಹೊಮ್ಮಿತು. ಅದೇ ರೀತಿ ನಾವು ಕಲ್ಕತ್ತಾದಲ್ಲಿ ಉತ್ಸವವನ್ನು ನಡೆಸಿದಾಗ ನಕ್ಸಲೈಟ್ ಕಮ್ಯುನಿಸ್ಟ್ ಚಳುವಳಿ ನಿಂತು ಹೋಯಿತು. ಇವು ಸತ್ಯಗಳು. ಸಂಕೀರ್ತನೆ ಚಳುವಳಿಯ ಮೂಲಕ ನಾವು ವಾಸಿಸಲು ಎಲ್ಲಾ ಸೌಲಭ್ಯಗಳನ್ನು ಪಡೆಯುವುದು ಮಾತ್ರವಲ್ಲದೆ ಕೊನೆಯಲ್ಲಿ ಮನೆಗೆ ದೇವರಿಗೆ ಹಿಂತಿರುಗಬಹುದು. ರಾಕ್ಷಸ ಸ್ವಭಾವದವರಿಗೆ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಇದು ಸತ್ಯ. ಓದ್ಬೇಕಾ ಪ್ರಭುಜಿ? ಓದಿ, ಇನ್ನೊಂದ್ ಪರ ಓದಿ. ಪ್ರಭುಜಿ ಹರೇ ಕೃಷ್ಣ. ಇನ್ನೊಂದ್ ಪರ ಓದಿ ಮಾತಾಜಿ. ಆದ್ದರಿಂದ ಸಮಾಜದ ಪ್ರಮುಖ ಸದಸ್ಯರಾಗಿ ಈ ಆಂದೋಲನಕ್ಕೆ ಸೇರಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ಹರೇ ಕೃಷ್ಣ ಮಂತ್ರವನ್ನು ಪಠಿಸುವುದರಿಂದ ಯಾರಿಗೂ ಯಾವುದೇ ನಷ್ಟವಿಲ್ಲ, ಆದರೆ ಲಾಭವು ಅದ್ಭುತವಾಗಿದೆ. ಭಗವದ್ಗೀತೆ 3.21 ಪ್ರಕಾರ ಪ್ರಮುಖ ಪುರುಷರು ಸ್ವೀಕರಿಸುವುದನ್ನು ಸಾಮಾನ್ಯ ಪುರುಷರು ಸಹ ಸ್ವೀಕರಿಸುತ್ತಾರೆ. ಯದ್ಯದಾಚರಿತಿ ಶ್ರೇಷ್ಠ ತತ್ತ ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಒಬ್ಬ ಮಹಾನ್ ವ್ಯಕ್ತಿ ಯಾವುದೇ ಕ್ರಿಯೆಯನ್ನು ಮಾಡಿದರೂ ಸಾಮಾನ್ಯ ಜನರು ಅವರ ಹೆಜ್ಜೆಗಳನ್ನು ಅನುಸರಿಸುತ್ತಾರೆ ಮತ್ತು ಅವರು ಅನುಕರಣೀಯ ಕಾರ್ಯಗಳ ಮೂಲಕ ಯಾವ ಮಾನದಂಡಗಳನ್ನು ನಿಗದಿಪಡಿಸುತ್ತಾರೋ ಇಡೀ ಜಗತ್ತು ಅನುಸರಿಸುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪದ್ಮಾ ಮಾತಾಜಿ, ನೀವು ಮುಂದುವರಿಸಿ. ಹರೇ ಕೃಷ್ಣ ಪ್ರಭು. ಕೃಷ್ಣ ಪ್ರಜ್ಞೆಯ ಸಂಕೀರ್ತನಾ ಚಳುವಳಿ ಬಹಳ ಮುಖ್ಯ. ಆದ್ದರಿಂದ ನಿಮ್ಮ ಮೂಲಕ ಭಾರತದ ಎಲ್ಲಾ ಪುರುಷರಿಗೆ ಈ ಚಳುವಳಿಯನ್ನು ಗಂಭೀರವಾಗಿ ಸ್ವೀಕರಿಸಿ ಮತ್ತು ಈ ಚಳುವಳಿಯನ್ನು ಪ್ರಪಂಚದಾದ್ಯಂತ ನಮ್ಮೆಲ್ಲರಿಗೂ ಸೌಲಭ್ಯವನ್ನು ನೀಡುವಂತೆ ಮನವಿ ಮಾಡಲು ಬಯಸುತ್ತೇನೆ. ಆಗ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಬಹಳ ಸಂತೋಷದ ಸ್ಥಿತಿ ಇರುತ್ತದೆ. ಇದು ನಿಮ್ಮನ್ನು ಉತ್ತಮ ಆರೋಗ್ಯದಿಂದ ಭೇಟಿಯಾಗಲಿ ಎಂದು ಆಶಿಸುತ್ತಾ ಸದಾ ನಿಮ್ಮ ಹಿತೈಷಿ ಎಸಿ ಭಕ್ತಿ ವೇದಾಂತ ಸ್ವಾಮಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಸೊ ಪ್ರಭುಪಾದರು ನಮ್ಗೆ ನೋಡಿ, ವಾಸ್ತವಿಕವಾಗಿ ಅವರು ಇರುವಾಗ್ಲೇ ಇದು ನಡೆದ ಘಟನೆ ಇದು. ಸೊ ನೀವು ಕೆಲವು ಆ ಸಮಯದಲ್ಲಿ 1972 ಬರಗಾಲ 2 ವರ್ಷ ಅಂತ ಹೇಳ್ತಾ ಇದ್ದಾರೆ. 60-70 ಲಕ್ಷ ಜನರಿಗೆ ಕೂಡ ಪ್ರತಿನಿತ್ಯ ಒಂದು ಊಟ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಕಷ್ಟದ ಸಮಯ ಅಂತ ಹೇಳ್ತಾರೆ. ಸೊ ಪ್ರಭುಪಾದರು ಹೇಳ್ತಾ ಇರೋದು ಸಂಕೀರ್ತನೆಗೆ ಮಾಡ್ಬೇಕು. ಆಮೇಲೆ ಆಗ್ಲೇ ಹೇಳಿದ್ರು ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ, ನಾವು ಸಂಕೀರ್ತನೆ ಮಾಡಿದ್ರಿಂದ ಮಳೆ ಬರೋದು ಶುರು ಆಯ್ತು 2 ವರ್ಷದ ಆದ ನಂತರ 1972. ಸೊ ಈ ಮೊದಲ ಕೇಂದ್ರ ದಕ್ಷಿಣ ಭಾರತದಲ್ಲಿ ಪ್ರಭುಪಾದರು ಮಾಡಿದ್ದು ಹೈದರಾಬಾದ್ ಕೇಂದ್ರ, ಮೊದಲ ಕೇಂದ್ರ ಸ್ಥಾಪನೆ ಮಾಡಿದ್ದು. ಸೊ ಅಲ್ಲಿ ಈ ತರ ನಿಜವಾಗ್ಲೂ ಈ ತರ ಆಗಿದ ಒಂದು ಸನ್ನಿವೇಶ, ಬರಗಾಲ. ಸೊ ಬರಗಾಲ ಅಂತ ಬಂದಾಗ ಏನ್ ಮಾಡ್ಬೇಕು? ಸಂಕೀರ್ತನೆ ಖಂಡಿತ. ಸೊ ನಾ ಹಾಗೆ ಕೇಳಿದ್ದು, ಒಂದು ಇಂಡೋನೇಷ್ಯಾಲ್ಲೂ ಎಲ್ಲೋ ಒಂದ್ ಕಡೆ ಶಿಲಾ ಪ್ರಭುಪಾದ ಶಿಷ್ಯರು ತಮಾಲ್ ಕೃಷ್ಣ ಮಹಾರಾಜ್ ಅನ್ಸುತ್ತೆ. ಸೊ ಹಾಗೆ ಅಲ್ಲಿ ಬರಗಾಲನೋ ಏನೋ ಇದ್ದು, ಮತ್ತೆ ಯಾರೋ ಚಾಲೆಂಜ್ ಮಾಡಿದ್ದು, ಅವರು ಸಂಕೀರ್ತನೆ ಮಾಡಿ ಮಳೆ ಬರ್ಸಿದ್ರು ಅಂತ ಕೇಳಿದ್ದೆ. ಎಸ್, ಇದು ಹಾಗೆ ಸಂಕೀರ್ತನೆಯಿಂದ ಎಲ್ಲ ಆಗತ್ತೆ. ಶಿಲಾ ಪ್ರಭುಪಾದರನ್ನ ಹೇಳ್ತಾ ಇದ್ದಾರೆ ಹಾಗೆ ಅವರಿಗೆ ಅಲ್ಲಿ ಆ ಸಮಯದಲ್ಲಿ 1971 ಈ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಎಲ್ಲ ಆಗಿದ್ದು, ಈಸ್ಟ್ ಪಾಕಿಸ್ತಾನ್. ಸೊ ಹೇಳ್ತಾರೆ ಆಗಲೂ ಕೂಡ ನಮ್ಮ ಸಂಕೀರ್ತನೆಯಿಂದನೇ ನಮಗೆ ಜಯ ಆಯ್ತು ಅಂತ ಕೂಡ ಪ್ರಭುಪಾದ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಕಷ್ಟ.
ಯಾಕಂದ್ರೆ ನಾವು ಭೌತಿಕ ಬುದ್ಧಿಯಲ್ಲಿದ್ದೇವೆ. ಇದೇನಿದು ಇದು ಇದು ಏನೋ ಅದು ಭಜನೆ ಮಾಡ್ಬಿಟ್ರೆ, ಸಂಕೀರ್ತನೆ ಮಾಡ್ಬಿಟ್ರೆ ಹೀಗೆ ಯುದ್ಧ ಗೆದ್ದು ಬಿಡ್ಬೋದು ನೀವು. ಇದೆಲ್ಲ ಒಪ್ಪೋದಿಲ್ಲ. ಕೇಳಿದ್ರೆ ಒಂಥರ ಕೃಷ್ಣ, ನನಗೂ ಫಸ್ಟ್ ಟೈಮ್ ಓದಾಗ ಇದು ಪ್ರಭುಪಾದ ಪುಸ್ತಕ, ಆತ್ಮಸಾಕ್ಷಾತ್ಕಾರ ಪುಸ್ತಕ ಓದಾಗ ಇದೇನಿದು ಈಗ ಹೇಳ್ತಾ ಇದ್ದಾರೆ ಇವರು, ಇದ್ರಲ್ಲಿ ಏನಾದ್ರು ಇದರಲ್ಲಿ ಲಾಜಿಕ್ಕೇ ಇಲ್ಲ, ಇದ್ರಲ್ಲಿ ಏನು ಅರ್ಥನೇ ಇಲ್ಲ, ಇದೆಲ್ಲ ಮೂಢನಂಬಿಕೆ, ಇದು ಈ ರೀತಿ ಅಂತ ಅನಿಸ್ತಾ ಇದೆ ನನಗೂ. ಆದ್ರೆ ಇಲ್ಲ, ಇದು ಹೌದು, ಇದು ಆಚಾರ್ಯರು ಹೇಳ್ತಾ ಇದ್ದಾರೆ, ಶುದ್ಧ ಭಕ್ತರು ಹೇಳ್ತಾ ಇದ್ದಾರೆ. ಸೊ ಇದು ಕರೆಕ್ಟ್. 72ರಲ್ಲಿ ಭೀಕರ ಬರಿಗಾಲ ಪ್ರಭುಜಿ. ನಾವು ಅಲ್ಲೇ ಇದ್ವಿ. ಅಲ್ಲ, ಆಮೇಲೆ ಪ್ರಭುಪಾದ ಹೇಳ್ತಾ ಇರೋದು ನೀವು ಅನುಭವಿಸಿದ್ದೀರಾ ಮತ್ತೆ ಜಾಗ? ಹೌದು, ಓಕೆ, ತುಂಬಾನೇ ಇತ್ತು. ಸೊ ಪ್ರಭುಪಾದರು ಹೇಳ್ತಾರೆ ಸಂಕೀರ್ತನೆ ಮಾಡ್ಬೇಕು, ಈಗ ಕೃಷ್ಣ ಪ್ರಜ್ಞೆನ ಪ್ರತಿಯೊಬ್ರು ಅಳವಡಿಸ್ಕೊಳ್ಬೇಕು, ಅವಾಗ ಅದು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಮುಖ್ಯ, ಅದೇ ವಿಧಾನ. ಸೊ ಅಷ್ಟೇ ಅಲ್ಲದೆ ಪ್ರಭುಪಾದರು ಹೇಳಿದ್ದು ಬೇರೆ ಪರಿಹಾರ ಕೂಡ, ಈ ತರ ಯುದ್ಧ ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ, ಸೊ ಇದಕ್ಕೆ ಪರಿಹಾರ ಸಂಕೀರ್ತನೆನೇ ಅಂತ ಹೇಳ್ತಾರೆ. ಇನ್ನು ಬೇರೆ ಯಾವ ಪರಿಹಾರ ಇಲ್ಲ, ಬೇರೆ ಇದೊಂದೇ ಪರಿಹಾರ. ಆಮೇಲೆ ಆ ಟೈಮ್ಗೆ ಅವರು ಹೇಳ್ತಾ ಇರೋದು ನಕ್ಸಲೈಟ್ಸ್. ಇವಾಗ ನೀವು ನೋಡಿದ್ರೆ ಇತಿಹಾಸದಲ್ಲಿ ನೋಡಿ 1960s 70s ಅಲ್ಲಿ ಈಗ ಇದು. ಸೊ ನಕ್ಸಲೈಟ್ಸ್. ಸೊ ಶಿಲ ಪ್ರಭುಪಾದರು 1972 ಅಲ್ಲಿ ಅವ್ರು ಪ್ರಚಾರ ಮಾಡೋರು ಕೂಡ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು, ಬಂದು ನಿಲ್ಲಿಸ್ತಾ ಇದ್ರು. ಆ ತರ ಒಂದು ಸನ್ನಿವೇಶ ಆಯ್ತು. ತುಂಬಾ ಬಲವಾಗಿತ್ತು ಪ್ರಭುಜಿ. ಆಂಧ್ರ ಪ್ರದೇಶದಲ್ಲಿ ಬಹಳ ಪ್ರಬಲವಾಗಿತ್ತು ಅದು. ಅಲ್ಲ, ಇದು ವೆಸ್ಟ್ ಬೆಂಗಾಲ್ ಹೆಚ್ಚಾಗಿ ನಕ್ಸಲೈಟ್. ಇದರಲ್ಲೂ ಇತ್ತು ನಕ್ಸಲೈಟ್, ಇದು ಬೇರೆ ತರ. ಇಲ್ಲಿ ಹೇಳೋದು ಕಮ್ಯುನಿಸ್ಟ್ ಇವರೆಲ್ಲ ಅದು ನಕ್ಸಲೈಟ್ ಮೂವ್ಮೆಂಟ್, ಅದು ಕೂಡ ಅಲ್ಲಿ ಯಾವ ತರ ಇತ್ತು. 1977 ಅಲ್ಲಿ ನಾವು ಇತಿಹಾಸದಲ್ಲಿ ನೋಡಿದ್ರೆ ಮತ್ತೆ ಇವ್ರು ಬರ್ತಾರೆ, ಯಾರು ಜ್ಯೋತಿ ಬೋಸು, ಅವರೇ ಗವರ್ಮೆಂಟ್ ಮಾಡ್ತಾರೆ, 40 ವರ್ಷ ಅವರೇ ಆಳ್ತಾರೆ ಅಲ್ಲಿ. ಸೊ ಅವರು 1970 ಸ್ಟಾರ್ಟಿಂಗ್ ಅಲ್ಲೇ ಅವರು ಆ ರೀತಿ ಸ್ಟಾರ್ಟ್ ಆಗಿದೆ ಅದು. ಹಾಗೆ ಇವರು ಪ್ರಚಾರ ಸ್ಟಾರ್ಟ್ ಮಾಡಿದ್ರು ಕೂಡ ಇವ್ರಿಗೆ ಅಲ್ಲಿ ಕಾರ್ಯಕ್ರಮ ಮಾಡಕ್ ಬಿಡ್ತಾ ಇಲ್ಲ. ಆದ್ರೆ ಪ್ರಭುಪಾದರು ಅವ್ರನ್ನ ಮಾತಾಡಿಸ್ತಾರೆ, ಅವ್ರನ್ನೇ ಒಂದ್ ದಿವಸ ಕರೆಸಿ ಅದೇನೇನೋ ಅದೆಲ್ಲ ತುಂಬಾ ಡೀಟೇಲ್ಡ್ ಘಟನೆಗಳಿದೆ. ಇವರು ಲೆಕ್ಚರ್ ಮಾಡ್ಕೊಡಕ್ ಬಿಡೋದಿಲ್ಲ ಅವ್ರು ಅಷ್ಟು. ಆಮೇಲೆ ಜನರನ್ನ ಇದೆಲ್ಲ ಸ್ಟಾರ್ಟ್ ಆಗಿ ಆದ್ರೆ ಹೇಳ್ತಾರೆ ಅದು ನಿಲ್ತು ಅಂತ ಪ್ರಭುಪಾದ ಹೇಳ್ತಾರೆ ಆ ಸಮಯದಲ್ಲಿ. ಇಲ್ಲ 5 ವರ್ಷ ಹೇಳ್ಬೋದು. ಎನಿವೆ, ಸೊ ಪ್ರಭುಪಾದ ಇದು ನಿಲ್ತು. ಯಾಕೆ, ಏನ್ ಕಾರಣ ಅಂದ್ರೆ ಸಂಕೀರ್ತನೆಯಿಂದ. ಈ ಹರೇ ಕೃಷ್ಣ ಸಂಕೀರ್ತನೆ ಪ್ರಾಮಾಣಿಕವಾಗಿ ಮಾಡಿದ್ರೆ ನಾವು ಕೃಷ್ಣನಿಗೆ ತೃಪ್ತಿ ಆಗುತ್ತೆ. ಕೃಷ್ಣ ತೃಪ್ತಿ ಆಗೋದ್ರಿಂದ ಕೃಷ್ಣನು ಅವರ ಮನಸ್ಸನ್ನು ಕೂಡ ಬದಲು ಮಾಡೋದು. ಯಾರ ಮನಸ್ಸು ಕೂಡ ಕೃಷ್ಣ ಬದಲು ಮಾಡೋದು, ಪರಮಾತ್ಮ ಅವನು. ಸೊ ಯಾವ ಭಾವನೆಯಲ್ಲಿದ್ರು, ಯಾವ ಇದ್ರದ್ದು ಜನರು ಭಾವನೆಯನ್ನು ಬದಲು ಮಾಡೋದು. ಸೊ ಇಂಡಿಯಾ ಪಾಕಿಸ್ತಾನ ವಾರು ಕೂಡ ಹೇಳ್ತಾರೆ 1971 ಅಲ್ಲಿ ನಾನೆಲ್ಲೋ ಕೇಳಿದ್ದು, ಅಷ್ಟು ಇಂಡಿಯಾದಲ್ಲಿ ಅಷ್ಟು ಶಸ್ತ್ರಗಳು ಇರ್ಲಿಲ್ಲ, ಆದರೆ ಒಂದು ಬುದ್ಧಿವಂತಿಕೆಯಿಂದನೋ ಇನ್ನೊಂದರಿಂದನೋ ಹಾಗೆ ನಾವು ಗೆಲುವಾಯ್ತು ಅಂತ ಕೂಡ ಹೇಳ್ತಾರೆ. ಅವರು ಸ್ವಲ್ಪ ಎದುರು ಬಿಟ್ರು ಪಾಕಿಸ್ತಾನದ ಆ ಸಮಯಕ್ಕೆ. ಇಲ್ಲಾಂದ್ರೆ ಆ ಟೈಮಲ್ಲಿ ಅವ್ರು ಬೇಕಾದ್ರೆ ನಮ್ಗೆ ಇನ್ನ ಹೆಚ್ಚು ಹಾನಿ ಮಾಡ್ಬೋದಾಗಿತ್ತು ಅಂತಾನೆ ನಾನು ಕೇಳಿದ್ದೆ. ಅವ್ರಿಗೆ ಸ್ವಲ್ಪ ಶಕ್ತಿಗಳಿತ್ತು. ಅವ್ರಿಗೆ ನಾವು ಭಾರತ ಏನು ಅಷ್ಟು ದೊಡ್ಡ ಅವ್ರಿಗಿಂತ ತುಂಬಾ ಅಡ್ವಾನ್ಸ್ ಏನಂತ ಇರ್ಲಿಲ್ಲ ಆಗ. ಆದರೆ ಏನೋ ಒಂದು ಇದರಿಂದ ಅವರು ಎದುರು ಬಿಟ್ಟು ಅವರೇ ಅಲ್ಲಿ ಇದಾದ್ರು, ಅವರೇ ಒಂದು ಒಪ್ಪಂದಕ್ಕೆ ಬಂದ್ರು ಅಂತ ಹೇಳ್ತಾರೆ. ಎನಿವೆ, ಏನೋ ಕಾರಣಗಳಿದೆ, ಎಷ್ಟೆಷ್ಟೋ ಕಾರಣಗಳು. ಕೊನೆಗೆ ಕಾರಣ ಎಂದ್ರೆ ಕೃಷ್ಣನೇ ಕಾರಣ, ಸರ್ವ ಕಾರಣ. ಸೊ ಕೃಷ್ಣ ಏನ್ ಮಾಡ್ತಾನೆ, ಆ ಸರಿಯಾಗಿ ಅವರಿಗೆ ಆ ಸಮಯದಲ್ಲಿ ಏನಾಗ್ಬೇಕು ಹೇಗಾಗ್ಬೇಕು ಅಂತ ಅವನ ಕೈಯಲ್ಲಿ ಅವನು ಮಾಡ್ತಾನೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು.